ಮುಂಬೈಯಲ್ಲಿ ಆಗಸ್ಟ್ 20ರಂದು ಕುರ್ಲಾ ಬಂಟರ ಭವನದ ರಾಧಾಬಾಯಿ ಟಿ ಭಂಡಾರಿ ಸಭಾಗೃಹದಲ್ಲಿ ಜರುಗಿದ ಸರಣಿ ತಾಳಮದ್ದಳೆ ಸಮಾರೋಪ, ಯಕ್ಷರಕ್ಷ ಪ್ರಶಸ್ತಿ ಪ್ರದಾನ ಪುರಸ್ಕಾರ, ಕೃತಿ ಲೋಕಾರ್ಪಣೆ ಹಾಗೂ ಮಾನಿಷಾದು ಯಕ್ಷಗಾನ ಪ್ರದರ್ಶನದೊಂದಿಗೆ ಅಜೇಕಾರು ಕಲಾಭಿಮಾನಿ ಬಳಗದ 16ನೇ ವಾರ್ಷಿಕೋತ್ಸವ ಅದ್ದೂರಿಯಾಗಿ ಜರುಗಿತು. ಅಜೇಕಾರು ಬಾಲಕೃಷ್ಣ ಶೆಟ್ಟಿಯವರು ಕಳೆದ 16 ವರ್ಷಗಳಿಂದ ಮುಂಬೈಯಲ್ಲಿ ಕರಾವಳಿ ಕರ್ನಾಟಕದ ಗಂಡು ಕಲೆ ಯಕ್ಷಗಾನವನ್ನು ಕಳೆದ 16 ವರ್ಷಗಳಲ್ಲಿ 16,000 ಯಕ್ಷ ಕಲಾರಸಿಕರನ್ನ ಮುಂಬೈ ನಗರದಲ್ಲಿ ಸೃಷ್ಟಿಸಿದ್ದಾರೆ. ಶ್ರೀ ಹರಿನಾರಾಯಣದಾಸ ಅಸರಣ್ಣರ ಉಪಸ್ಥಿತಿಯಲ್ಲಿ ಮುಂಬಯಿಯ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮಿತಿ ಕಾರ್ಯಾಧ್ಯಕ್ಷ ರವೀಂದ್ರನಾಥ ಭಂಡಾರಿ, ದಿವ್ಯಸಾಗರ್ ಗ್ರೂಪ್ನ ದಿವಾಕರ್ ಶೆಟ್ಟಿ ಮುದ್ರಾಡಿ ಅವರಿಗೆ ಶಾಲು, ನೆನಪಿನ ಕಾಣಿಕೆ, ಸನ್ಮಾನ ಪತ್ರದಿಂದ ಕೂಡಿದ ಕಲಾಗೌರವ ಯಕ್ಷರಕ್ಷಾ ಪ್ರಶಸ್ತಿಯನ್ನು ಮತ್ತು ಪ್ರಸಿದ್ಧ ಯಕ್ಷಗಾನ ಕಲಾವಿದ ಅಶೋಕ್ ಭಟ್ ಉಜ್ರೆ ಹಾಗೂ ಯಕ್ಷ ಕಲಾಗುರು ಗಣೇಶ್ ಕೊಲೆಕಾಡೆ ಅವರಿಗೆ ಸನ್ಮಾನಿಸಲಾಯಿತು. ಯಕ್ಷರಕ್ಷಾ 2017 ಪ್ರಶಸ್ತಿಯನ್ನು ಪ್ರಸಿದ್ಧ ಯಕ್ಷಗಾನ ಕಲಾವಿದ ಪ್ರಭಾಕರ್ ಭಟ್ ಜೋಶಿ ಅವರಿಗೆ ಶಾಲು, ಹೂಗುಚ್ಛ, ನೆನಪಿನ ಕಾಣಿಕೆ ಪ್ರಶಸ್ತಿಯನ್ನು ನೀಡಿ ಸತ್ಕರಿಸಲಾಯಿತು. ಮಾತಾ ಯಕ್ಷರಕ್ಷಾ ಪ್ರಶಸ್ತಿಯನ್ನು ಯಕ್ಷಗಾನ ಕಲಾವಿದ ದಯಾನಂದ್ ಶೆಟ್ಟಿ ಗಾರ್ಮಿಜಾರು ಹಾಗೂ ಯಕ್ಷಗಾನದ ಯುವ ಹಾಸ್ಯ ಕಲಾವಿದ ದಿನೇಶ್ ರೈ ಕಡಬ ಅವರಿಗೆ ನೀಡಿ ಗೌರವಿಸಲಾಯಿತು. ಯಕ್ಷರಕ್ಷಾ ಪ್ರಶಸ್ತಿಯನ್ನು ಮುಂಬೈ ರಂಗದ ಬಹುಮುಖ ಕಲಾವಿದೆ ರೇಷ್ಮಾ ಎಸ್ ಶೆಟ್ಟಿ ಹಾಗೂ ಪತ್ರಕರ್ತ ರೋನ್ಸ್ ಬಂಟ್ವಾಳ್ ಅವರಿಗೆ ನೀಡಿ ಗೌರವಿಸಲಾಯಿತು. ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿ ಜಾಗತಿಕ ಬಂಟರ ಒಕ್ಕೂಟದ ಉಪಾಧ್ಯಕ್ಷ ಐಕಳ ಹರೀಶ್ ಶೆಟ್ಟಿ ಅವರು ಮಾತನಾಡುತ್ತಾ, ತವರೂರಿಗಿಂತ ಹೆಚ್ಚಿನ ತಾಳಮದ್ದಳೆ ಪ್ರದರ್ಶನವನ್ನು ಇಂದು ನಾವು ಮುಂಬೈಯಲ್ಲಿ ಕಾಣಬಹುದಾಗಿದೆ. ಇದಕ್ಕೆ ಕಾರಣ ಬಾಲಕೃಷ್ಣ ಶೆಟ್ಟಿ ಅಜೇಕಾರು ಎಂದರೆ ತಪ್ಪಾಗಲಾರದು ಎಂದರು. ಕಲ್ಕುರು ಪ್ರತಿಷ್ಠಾನದ ಪ್ರದೀಪ್ ಕುಮಾರ್ ಮುಖ್ಯ ಅತಿಥಿಗಳಾಗಿದ್ದರು. ಸಮಾರಂಭದ ಅಧ್ಯಕ್ಷತೆಯನ್ನು ಮುಂಬಯಿಯ ಬಂಟರ ಸಂಘದ ಅಧ್ಯಕ್ಷ ಪ್ರಭಾಕರ್ ಎಲ್ ಶೆಟ್ಟಿ ವಹಿಸಿದ್ದರು. ವೇದಿಕೆಯಲ್ಲಿ ಗೌರವ ಅತಿಥಿಗಳಾಗಿ ಬಂಟರ ಸಂಘ ಮುಂಬೈ ಕೋಶಾಧಿಕಾರಿ CAIR ಶೆಟ್ಟಿ, ವಸಾಯಿ ಅಶೋಕ್ ಇಂಡಸ್ಟ್ರೀಸ್ನ ಅಶೋಕ್ ಶೆಟ್ಟಿ ಪೆರ್ಮುದೆ, ಬಂಟರ ಸಂಘ ಮುಂಬೈ ಮಾಜಿ ಕಾರ್ಯದರ್ಶಿ CA ಸದಾಶಿವ ಶೆಟ್ಟಿ, ಕ್ರಿಸ್ಟಲ್ ಆಟೋ ಪ್ರೈವೇಟ್ ಲಿಮಿಟೆಡ್ನ ಆಡಳಿತ ನಿರ್ದೇಶಕ ಚಂದ್ರಶೇಖರ್ S ಶೆಟ್ಟಿ, SM ಶೆಟ್ಟಿ ಎಜುಕೇಷನ್ ಇನ್ಸ್ಟಿಟ್ಯೂಟ್ನ ಕೋಶಾಧಿಕಾರಿ ಪ್ರವೀಣ್ ಭೋಜ್ ಶೆಟ್ಟಿ, ಥಾನೆ ಬಂಟ್ಸ್ ಅಸೋಸಿಯೇಷನ್ನ ವೇಣುಗೋಪಾಲ್ L ಶೆಟ್ಟಿ, ಬಂಟರ ಸಂಘ ಮುಂಬಯಿಯ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಲತಾ J ಶೆಟ್ಟಿ, ಖ್ಯಾತ ಭಾಗವತ ಪೌಲ್ಯ ಲಕ್ಷ್ಮೀನಾರಾಯಣ ಶೆಟ್ಟಿ, ಪ್ರಾಚಾರ್ಯ ಭಾಸ್ಕರ್ ರೈ ಕುಕ್ಕುವಳ್ಳಿ, ಭಾಗವತ ಪುರುಷೋತ್ತಮ್ ಪೂಂಜಾ, ಕಲಾ ಸಂಘಟಕ ಕರ್ನೂರ್ ಮೋಹನ್ ರೈ, ಅರ್ಥಧಾರಿ ಸದಾಶಿವ ಆಳ್ವ ತಲಪಾಡಿ, ಅಜೇಕಾರು ಕಲಾಭಿಮಾನಿ ಬಳಗದ ಅಜೇಕಾರು ಬಾಲಕೃಷ್ಣ ಶೆಟ್ಟಿ, ಕಾರ್ಯದರ್ಶಿ ಸುಧಾಕರ್ ಶೆಟ್ಟಿ, ಎಣ್ಣೆಹೊಳೆ ಮತ್ತು ಯಕ್ಷರಕ್ಷಾ ಪ್ರಶಸ್ತಿಯನ್ನು ಸ್ವೀಕರಿಸಿದ ಸಾಧಕರು ಉಪಸ್ಥಿತರಿದ್ದರು. ವೇದಿಕೆಯ ಎಲ್ಲ ಗಣ್ಯರೇ, ಹಾಗೆ ಸಭೆಯಲ್ಲಿರುವಂಥ ಆತ್ಮೀಯ ಕಲಾಭಿಮಾನಿಗಳೇ, ಅಶೋಕರ ಭಟ್ರ ಬಗ್ಗೆ ಹೇಳಲಿಕ್ಕೆ ಸ್ವಲ್ಪ ಹೆಚ್ಚೇ ಸಮಯ ಬೇಕಿತ್ತು, ಆದರೆ 2 ನಿಮಿಷದಲ್ಲಿ ಮುಗಿಸಬೇಕು ಅಂತ ಹೇಳಿದ್ದಾರೆ. ಅಶೋಕ ಭಟ್ರು ಏನು ಎಷ್ಟು ಅಂತ ಹೇಳಿ ಕಳೆದ 2 ವಾರಗಳಿಂದ ಮುಂಬಯಿಯ ನಾಗರಿಕರು ತಾವೆಲ್ಲ ನೋಡಿದ್ದೀರಿ. ಇದೇ ವೇದಿಕೆಯಲ್ಲಿ ಹೋದ ರವಿವಾರ ಅವರು ಜಾಬಾಲಿ ಆಗಿದ್ದರು, ಇವತ್ತು ವಾಲ್ಮೀಕಿ ಆಗಿದ್ದರು. ಅವರ ಮಾತಿನ ಓಘ ಏನು, ಅಭಿನಯ ಕೌಶಲ್ಯ ಏನು, ಚಿಂತನೆಯ ಆ ಒಂದು ದೀಪ್ತಿ ಏನು ಎನ್ನುವುದನ್ನೆಲ್ಲ ತಾವು ಕೇಳಿದ್ದೀರಿ. ಬಹುಶಃ ಯಕ್ಷಗಾನ ವಲಯದಲ್ಲಿ ಒಬ್ಬ ಶ್ರೇಷ್ಠ ಅರ್ಥಧಾರಿಯಾಗಿ, ಒಳ್ಳೆಯ ವೇಷಧಾರಿಯಾಗಿ, ಬಹಳ ಕಾರ್ಯಕ್ಷಮತೆಯ ಒಬ್ಬ ಸಂಘಟಕರಾಗಿ, ಅನ್ಯಾನ್ಯ ಕ್ಷೇತ್ರಗಳಲ್ಲಿ ತನ್ನದಾದಂಥ ಕರ್ತೃತ್ವ ಶಕ್ತಿಯನ್ನು ತೋರಿಸಿದಂಥ ಒಬ್ಬ ಯುವಕ ಅವರು. ಯಾಕಂದರೆ ಇನ್ನೂ 50ರ ಹೊಸ್ತಿಲಲ್ಲಿದ್ದಾರೆ. ಅಶೋಕ ಭಟ್ರು ನಮ್ಮ ಕಣ್ಣ ಮುಂದೆಯೇ ಬೆಳೆದಂತಹ ಒಬ್ಬ ದೊಡ್ಡ ಕಲಾವಿದರು ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತದೆ. ಅವರು ಬಹುಶಃ ಶೇಣಿಯವರ ಕಾಲಮಾನದಿಂದ ಇಲ್ಲಿಯವರೆಗೆ ನಡೆದು ಬಂದಂಥ ರೀತಿಯನ್ನು ಹೇಳಿದರೆ ಅದೊಂದು ಬೀಸು ನಡೆ.
ಪ್ರಭಾಕರ ಜೋಶಿ ಅಂತ ವಿದ್ವಾಂಸರು ಮೆಚ್ಚಿದ ಒಬ್ಬ ಕಲಾವಿದ ಅಶೋಕ್ ಭಟ್ರು. ಆ ಕಾಲಕ್ಕೆ ಶೇಣಿಯವರ ಒಂದು ವರ್ಚಸ್ಸನ್ನು ಬಹುಶಃ ಮೈಗೂಡಿಸಿಕೊಂಡು ಇವತ್ತಿನವರೆಗೂ ಕೂಡ ಯಕ್ಷಗಾನದ ಎಲ್ಲ ಶ್ರೇಷ್ಠ ಕಲಾವಿದರ ಜೊತೆಗೆ ಯಾವುದೇ ರೀತಿಯ ಹಿಂಜರಿಕೆ ಇಲ್ಲದೆ ವೇದಿಕೆಯಲ್ಲಿ ತನ್ನ ಪಾತ್ರವನ್ನು ನಿರ್ವಹಿಸಿದಂತಹ ಒಬ್ಬ ಶ್ರೇಷ್ಠ ಕಲಾವಿದರು ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತದೆ. ಅಜಕಾರು ಕಲಾಭಿಮಾನಿ ಬಳಗ ಮುಂಬೈದ 14ನೇ ವರ್ಷದ ಯಕ್ಷ ಸಂಭ್ರಮ ಷೋಡಶ ಯಕ್ಷೋತ್ಸವ ಸೇರಿದ ಮಾತ ಕಲಾಭಿಮಾನಿ ಬೆನ್ನೆರೇನೆ ಆತ್ಮೀಯವಾದ ತಂಡದ ರೂವಾರಿ ಅಜಕಾರು ಬಾಲಕೃಷ್ಣ ಶೆಟ್ಟನ ಪರವಾದ ಯಾನೆ ದೆಂಜಿದ ಓಡಾಡು ಮೋಕೆಡೆ ಎದುಕೊನೊಂದುಲ್ಲೆ ಕಲಾಭಿಮಾನಲೆ ತೂಪುನ ಕಣ್ಣುಲೊಂತೆ ಕಮ್ಮಿ ತೋಜುಂಡು ಕಾರಣ ಮಸ್ತು ಉಂಡು ಬಾರಿ ಮಲ್ಲ ಗಾಳಿಯ ಬರ್ಸ ಬೊಕ್ಕ ಕಾರ್ಯಕ್ರಮ ವರ್ಮ ಗಂಟೆ ಮುಟ್ಟ ಉಂಡು ಒಂದು ಗೊತ್ತುಂಡು ಆಟ ಶುರುವಾನಗೊಂತೆ ತಡ ಮಲ್ಪೇರಂದ್ರೆ ಜನಕ್ಕೆ ಗೊತ್ತುಂಡು ಅಂದೆ ಮಾತ ಪೊರ್ತುಗೂ ಸರಿಯಾದ ಐತಾರ್ದ ಒಣಸ್ ಮಾತ ಮಲ್ತದ ಬರಡು ನಮ್ಮ ಈ ಕಾರ್ಯಕ್ರಮದ ಉದಿಪನದಲ್ಲಿ ಹೆಸರುಳ್ಳ ಇನ್ನಿತ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನನು ಬಂಟರ ಸಂಘದ ಮಾಜಿ ಅಧ್ಯಕ್ಷರೇ ಕರ್ನೆರೆ ವಿಶ್ವನಾಥ್ ಶೆಟ್ಟರು ವಹಿಸೊಂದೇರೆ ವೇದಿಕೆಡೆ ಗಣ್ಯ ಬೆನ್ನೆರುಲ್ಲೆರೆ ಬಂದುಲೆ ಅಜಕಾರು ಕಲಾಭಿಮಾನಿ ಬಳಗದ ರೂವಾರಿ ಬಾಲಕೃಷ್ಣ ಶೆಟ್ರೆ ಯಕ್ಷಗುರು ನೇರ ನಡೆನುಡಿತ ಸರಳ ಸಜ್ಜನ ವ್ಯಕ್ತಿತ್ವದ ಒರಿ ಯಕ್ಷಪ್ರಿಯೆ ಕರಿನ 14 ವರ್ಷಡು ಮುಂಬೈ ಮಹಾನಗರಡು ನಮ್ಮ ತುಳುನಾಡದ ಗಂಡು ಕಲೆ ಯಕ್ಷಗಾನನು ಬಾರಿ ಪೊರ್ಲುಡು ವಿಸ್ತಾರವಾದ ಐಕ್ ಪ್ರಚಾರ ಕೊರ್ಪನೆ ತೊಟ್ಟುಗು ಐತ ಅಭಿರುಚಿನ ಮುಂಬೈಗರಿಗೆ ಮಾತ ಬಾರಿ ಸವಿಯಾದ ಪಟ್ಟಿನಾರು ಆರ್ನ ಪ್ರಯತ್ನಗೂ ನಾವು ಮಾತ ಕೈ ಜೋಡಿಯಾದ ಈ ಕಾರ್ಯಕ್ರಮನು ಉದಿಪನ ಮಲ್ಪರೆ ನಿಕಳ್ಳ ಅನುಕೇನೊಂದುಲ್ಲೆ ಸನಾತನ ಸಂಸ್ಕೃತಿದ ಆರಾಧಕರ ನಮ್ಮ ಭಾರತೀಯ ಈ ಪುಣ್ಯ ನೆಲೆಟ್ಟು ದೀಪಾರ್ಲಾದ ದುರಿತ ದೂರ ಆವಡೆ ಜ್ಞಾನದ ಜ್ಯೋತಿ ಬೆಳಗಾಡೆಂದು ಪ್ರಾರ್ಥನೆ ಮಲ್ತದೆ ದೀಪಾರ್ಲಾಗ ಇನಿ ಅಜಕಾರ್ ಬಾಲಕೃಷ್ಣ ಶೆಟ್ರು ಕರಿನ 14 ವರ್ಷ ದಿಂಚಿ ಬಾರಿ ಎಡ್ಡ ಪ್ರೋಗ್ರಾಮು ಕೊರೊಂದುಲ್ಲೆರು ಯಕ್ಷಗಾನದ ವಿಷಯಡು ಸುರುಟ್ಟು ಬೊಂಬೈದ ಕಲೆಗೆ ಯಕ್ಷಗಾನದ ಗೌಜಿ ಗದ್ದಲನು ಇಂಟ್ರೊಡ್ಯೂಸ್ ಮಲ್ದಿಂದಂಡ ಅಜಕಾರ್ ಬಾಲಕೃಷ್ಣ ಶೆಟ್ರು ಬಾರಿ ಗೌಜಿಡು ನಂಗೆ ಪ್ರತಿ ವರ್ಷಲ ಎಡ್ಡ ಕಲಾವಿದರಲ್ಲಿ ಸಮರ್ತದು ಸನ್ಮಾನ ಮಲ್ತದು ನಂಗೆ ಮಾತರೆಗಳ ರಸದೌತನವನ್ನು ಮಲ್ತೊಂದುಲ್ಲೇರು ಅಂಚೆನೆ ನನ್ನಲ ಮಲ್ಪಡನ್ ಬಂದು ದೇವರೆಡ್ಡ ಪ್ರಾರ್ಥನೆ ಮಲ್ತೊಂದು ಎನ್ನರೆಡ್ಡು ಪಾತ್ರ ಮುಗಿಪೆ. ಅಜಕಾರು ಕಲಾಭಿಮಾನಿ ಬಳಗದ 16ನೇ ವಾರ್ಷಿಕೋತ್ಸವದ ಈ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿದ್ದೇವೆ. ಕರ್ನಾಟಕ ಕರಾವಳಿಯ ಹೆಮ್ಮೆಯ ಕಲೆ ಯಕ್ಷಗಾನ ಪುರಾತನ ಕಲೆಯಾಗಿದ್ದರೂ ಇಂದು ಶ್ರೀಮಂತ ಕಲೆಯಾಗಿ ಉಳಿದಿದೆ. ಇಂಥ ಯಕ್ಷಗಾನ ಕಲೆಯನ್ನು ಮುಂಬೈಯಲ್ಲಿ ಉಳಿಸಿ ಬೆಳೆಸುವ ಮಹಾನ್ ಕಾರ್ಯವನ್ನು ಬಾಲಕೃಷ್ಣ ಶೆಟ್ಟಿ ಅಜಕಾರ್ ಅವರು ಮಾಡುತ್ತಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಮುಂಬೈಯಲ್ಲಿ ತಾಳಮದ್ದಲೆಯು ಬಹಳ ಜನಪ್ರಿಯತೆಯನ್ನು ಪಡೆದುಕೊಂಡಿದೆ. ಇದಕ್ಕೆ ಮುಖ್ಯ ಕಾರಣ ಬಾಲಕೃಷ್ಣ ಶೆಟ್ಟಿಯವರೇ. ಊರಿನಿಂದ ಇಲ್ಲಿಗೆ ಬಂದು ಖ್ಯಾತ ಕಲಾವಿದರು ತಮ್ಮ ಅರ್ಥಗಾರಿಕೆ ಮಾತುಗಾರಿಕೆಯಿಂದ ನಮ್ಮನ್ನೆಲ್ಲ ಮೋಡಿ ಮಾಡುತ್ತಿದ್ದಾರೆ. ಬಾಲಕೃಷ್ಣ ಶೆಟ್ಟಿಯವರು ಉತ್ತಮ ಕಲಾವಿದನಾಗಿ ಅತ್ಯುತ್ತಮ ಸಂಘಟಕನಾಗಿ ಶ್ರೇಷ್ಠ ಯಕ್ಷ ಗುರುವಾಗಿ ಈ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಮುಂದಿನ ವರ್ಷಗಳಲ್ಲಿ ಇನ್ನೂ ಹಲವಾರು ತಂಡಗಳನ್ನು ಊರಿನಿಂದ ಕರೆಸಿ ಯಶಸ್ವಿ ಪ್ರಶಸ್ತಿಗಳನ್ನು ಸಂಘಟಿಸಲಿ ಎಂದು ಶುಭ ಹಾರೈಸುತ್ತಿದ್ದೇನೆ. ಸಾಧ್ಯವಂತೆ ಕಡಿಮೆ ದುಡ್ಡಿನಾಗಿ ಗುರುತು ಬರ್ತಾರೆ ಅವಾಗ
ಆಟ ಕೂಡ ಎಲ್ಲೆಲ್ಲ ಮಲ್ಪಾಗ ಭತ್ತ ಕೂಡ ಎಲ್ಲ ಬರಲಿ ಬರ್ಬೇಡ ನೀರು ಸಹ ನಿಧಿ ಉಂಟು ನಂಗೆ ಬೊಂಬಾಯಿ ಬಂದು ಕೊಡು ಹೋದಂಗ ಹೈದರಾಬಾದ್ ಅಗತ್ಯ ಬರುತ್ತದೆ ಶುಭ ದಿನ ಇನ್ನೂ ಲೆಕ್ಕ ಅಜಕಾರ ಬಾಲಕೃಷ್ಣ ಪ್ರೋಗ್ರಾಮ್ನಲ್ಲಿ ಭಾರಿ ಬರ್ತಾ ಬೈದು ಬೊಂಬಾಯಿ ಭಾರಿ ನೀರಾಗ್ತದೆ ನೀರು ಖರೀದಿ ಬೋಪಿನ ಮಾಯಾದ ಬೋಪಿನ ಸೊತ್ತುನು ಕೊಡ್ಬೇಡ ಅಜಕಾರ ಬಾಲಕೃಷ್ಣ ಇರೋದ ಪೀಳಿಗೆಗೆ ತಾಳನ್ನು ತಿಳ್ಪಟ್ಟಿನ ಸಮಯ ಗೊತ್ತಾವಟ್ಟಲ್ಲಿ ಇಷ್ಟೇ ಗೊತ್ತಾಗ ಇನ್ನೊಂದು 10-14 ವರ್ಷಗಳು ಅಜಕಾರ ಬಾಲಕೃಷ್ಣ ಬೇಕ ಪ್ರಯತ್ನ ಭಾರಿ ಮಲ್ಲ ಪ್ರಯತ್ನ ಒಂದು ಇಂಟ್ರೆಸ್ಟ್ ಒಂದು ಊರದ ಕಲಾವಿದರಿಗೆ ಈ ಮರಿಯವರು ಊರು ಕೊಡೋದು ಬೇಜಾರಾಗಲಿ ಬೊಂಬೈಲಿ ಇರ್ತಿದ್ರು ಅವರ ಪಗತ್ತು ಬರ್ತೇವೆ ಈ ಸಲ ಕೊಡೋ ಸಲ ಬೊಕ್ಕೊಂಜಿ ಬೇತೆ ಕಲಾವಿದರು ಬೆತ್ತೆ ಕಲಾವಿದರು ಬೊಂಬೈಲಿ ಬರ್ತಿದ್ರು ಅಕ್ಕಲ್ಲ ಪರಿಚಯ ನಂಗೆ ಮಾತು ಕೊಟ್ಬಿಟ್ರಿಂದ ಅಜಕಾರ ಬಾಲಕೃಷ್ಣ ಆಗಲೇ ಬೊಂಬೈ ಬತ್ತು ಪೋಯ್ಲೆ ಕಾಣಿ ನಂಗೆ ಬೊಂಬೈಲಿ ಆರ್ಟಿಸ್ಟ್ ಬೇರೆ ದಾಂತಿಗೆ ತಾಳಮದ್ದೊಲಿಕೆಯಲ್ಲೇ ಕಾಣಿ ಇರೋದ ಪೀಳಿಗೆಗೆ ಮಹಾಭಾರತ ರಾಮಾಯಣ ಭಾಗವತ ಒಂದಿಟ್ಟ ಪರಿಚಯನ ಮಂತ್ರದಲ್ಲಿ ಉಳಿಪೋಣ ಶಕ್ತಿ ಗೊತ್ತುಂಡ ಇಲ್ಲೇ ಮೋಹನ್ ರೈ ಸೋರ್ಕಲ್ಲು ಪ್ರಕಾಶ್ ಮೊದಲು ಮಾತು ಇಲ್ಲ ಅದರ ಸತ ಪ್ರಯತ್ನ ಎಂಕಲ್ನ ಊರುಡಿನ ಒಂಜಿ ಎಲ್ಲೆ ಮಟ್ಟದ ಪರ್ಬ ಆ ಪರ್ಬನ ಬುಡ್ದುಲ ಎಂಕಲ ಇನ್ನು ಬರೋಡಾಂಡ ಇಡಿಯಗ್ ಡ್ಯಾಗಿನ ಬಂಡ ಅಜಕಾರ ಬಾಲಕೃಷ್ಣ ಶೆಟ್ರು ಒತ್ತಾಯಪೂರ್ವಕವಾದ ಕೊರ್ನೆ ಅಂಚಿತನ ಎಂಕಲ ಈ ಮಾನ್ಯದ ಇನ್ನು ಇರಿಗೆ ಎತ್ತು ನೋಡೋದು ಬನ್ನಿ ಕಸ್ರಾದು ಒಂಜಿ ಅರ್ಧ ಗಂಟೆದ ಮಟ್ಟಿಗೆ ನಾಳೆ ನಾನು ಬತ್ತದು ಪೋಪೆ ಅಂತ ಬಂದು ಯಾನು ಬತ್ತೆ ಮುಖ್ಯವಾದ ಒಂಜಿ ರಡ್ಡು ವಿಷಯ ಮಾತ್ರ ಯಾನು ಪಾತ್ರೆಗೆ ಹಸ್ರಾದ ವೇದಿಕೆಯನ್ನು ಐತೆ ಹಂಚೊಂಡ್ಯಾನು ಪಂಡಂದಂಡ ಇನ್ನು ನಮ್ಮ ಸಂಸ್ಕೃತಿ ಒಡೆಮುಟ್ಟ ಮುಟ್ಟೋಡುಂದಂಡ ಇಂಚಿತ್ನ ಕಲಾವಿದರನ್ನು ಬೊಂಬೈ ತರ್ಪಡಾರ್ದು ಅಗಲಡ ವಾ ಬಂಗೋಡು ಮಲ್ಪೇರು ಅಂಚಿತ್ತನ ಎಂಕುಲು ಏತೋ ವರ್ಷ ಹೊಡೆದಿಂಚ ಅಗಲ್ಡ ಫಂಕ್ಷನ್ ಎಂಕುಲ್ಲ ಮಲ್ಪ ಒಂದುಲ್ಲ ಆಂಡ ಇನಿ ಇತ್ತು ಯಕ್ಷ ಫೌಂಡೇಶನ್ ಪಟ್ಲ ಫೌಂಡೇಶನ್ ಮೊಗಲಿಗೆ ದೇಶ ವಿದೇಶದಿಂಚಿ ಫಂಡ್ ಬರ್ಕೊಂಡು ಎಡೆಡ್ಡೆ ನಿಶಕ್ತ ಕಲಾವಿದರಿಗೆ ಹೆಲ್ಪ್ ಮಲ್ಪೇರು ಭಾರಿ ಖುಷಿತ ವಿಷಯ ಅಂಚನೆ ಇನಿ ಅವೇ ಕೆಲಸನೂ ಸಾಧಾರಣ ಹೆಚ್ಚು ಕಮ್ಮಿ ಆಂಡಲ ಅಜಕಾರ ಬಾಲಕೃಷ್ಣ ಶೆಟ್ರು ಭಾರಿ ಎಡ್ಡೆ ರೀತಿ ಆ ಕಲಾವಿದರಿಗೆ ಪ್ರತಿ ಒಂಜಿ ವರ್ಷಲ ಅರ್ನ ಕೈಡ್ದು ಬೂರುಂಡ ಏನು ಅನ್ಪಿನೇ ಎಂಕಲೆ ಅರ್ಥ ಆಪಜಿ ಆಂಡ್ಲ ಆತ್ಮೀಯ ಕಲಾಭಿಮಾನಿಲೆ ಅಜಕಾರ ಕಲಾಭಿಮಾನಿ ಬಳಗ ಕರಿನ ಈ 14 ವರ್ಷ ಸಾಧನೆದ ಎತ್ತರಡು ವೃದ್ಧಿಯ ಒಂದುಂಡು ಯಕ್ಷಗಾನ ಗೆಜ್ಜೆದ ನಾದ ಬೊಂಬೈಗ್ ತುಳು ಕನ್ನಡಿಗೆರೆನ ಉಡಲ್ ಮುಟ್ಟ ಏರಾಯಿನ ಸಾಧನೆ ನಮ್ಮ ಯಕ್ಷಗುರು ಅಜಕಾರ ಬಾಲಕೃಷ್ಣ ಶೆಟ್ರಿಗೆ ಸಂದುಂಡು ಕಲಾವಿದರಿಗೆ ಸಂಭಾವನೆ ಹಿಡ್ದು ಮಲ್ಲ ಸಂತೋಷ ಕೊರ್ಪಿನ ಸನ್ಮಾನ 1000 ಜನಕ್ಲೆನ ತಾಟಿದ ಶಬ್ದ ಕಲಾವಿದನ ಸ್ಫೂರ್ತಿನ ಹೆಚ್ಚಿಗೆ ಮಲ್ಪುಂಡು ಕಲಾ ಗೌರವ ಯಕ್ಷರಕ್ಷಾ ಪ್ರಶಸ್ತಿ ಷೋಡಶ ಯಕ್ಷರಕ್ಷಾ ಪ್ರಶಸ್ತಿ ಹಿರಿಯ ಸಾಧಕರಿಗೆ ಈ ವೇದಿಕೆಡು ಭಾರಿ ಗೌರವಪೂರ್ವಕವಾದ ಸನ್ಮಾನ ಮಲ್ಪುನಗ ಧನ್ಯತಿರಿಡು ಉಡಲು ದಿಂಜಿದು ಬರ್ಪುಂಡು ಕಲಾ ಸೇವೆಗೆ ರಾಜ್ಯ ಮಾನ್ಯತೆ ಕೊರ್ಪಿನ ಅಜಕಾರ ಬಾಲಕೃಷ್ಣನ್ನಗ ಇನಿತ ಈ ವೇದಿಕೆಡು ಯಕ್ಷಗಾನ ಬಯಲಾಟ ತಾಳ ಮದ್ದಳೆದ ಸಮಾರೋಪ ಕೂಟ ಯಕ್ಷರಕ್ಷಾ ಪ್ರಶಸ್ತಿ ಪುರಸ್ಕಾರದ ಪೇಟ ತ್ರಿವಳಿ ಸಂಭ್ರಮದ ನೋಟ ಈ ಒಂದಿನ ಒಂಜಿ ಓದನಗ ಎನ್ನ ಉಡಲಿಡ್ದು ಒಂಜಿ ಉದ್ಗಾರ ಬತ್ತುಂಡು ವಾ ವಾ ಪಂಡುಪಿನ ಆಂಡ ಇನ್ನು ಈ ಪ್ರೇಕ್ಷಕರು ಈ ಬರ್ಸದ ನಡುಟು ಬೈದೇರು ಆಂಡ ಒಂದು ಈ ದಿಂಜುನ ಏಪಲ ಖಂಡಿತ ಈ ಬರ್ಸೋರ್ದ ಅವರ ಪಂಡದು ಯಾನು ಬಾರಿ ಒಂಜಿ ಬೇಜಾರ್ದ ವಿಷಯ ನಮ್ಮ ಎಂಕ್ ಈ ಡ್ರಾಮದ ಇಂಟ್ರೆಸ್ಟ್ ಇತ್ತಿನಾಲಿ ಯಾನು ಆಂಡ ಯಕ್ಷಗಾನೋಡು ಗೆಜ್ಜೆ ಕಟ್ಟದು ಬೈದಿನಾಲ್ ಹತ್ತು ಒಂಜಿ ರಡ್ಡು ಯಕ್ಷಗಾನೋಡು ನಮ್ಮ ಒಂಜಿ ಕಾರ್ಗ ಗೆಜ್ಜೆ ಕಟ್ಟದು ಒಂಜಿ ದೇವಿನ ರೂಪಡು ಈ ವೇದಿಕೆಡು ಬೈದೆಡ ಅವು ಅಜಕಾರ ಬಾಲಕೃಷ್ಣನ್ನರ್ದ ಅವರ
ಒಂಜಿ ಪೊರ್ತುಡು ಬೊಂಬೈಡ್ ಬಾರಿ ಗೌಜುಡು ಪೂರ ಆಟ ಅಂತುಂಡು ಅದ ನಮ್ಮ ಪೂರ ಬೊಂಬೈಡ್ ಇತ್ತಿನಂಗುಲು ಇತ್ತೇರು ನಮ್ಮ ಊರುಡು ಬೈದ್ನಂಗುಲು ಅದ ಬೈಜಾಮ್ ಷಣ್ಮುಖನ ಅಂದ ಹಾಲ್ಡ್ ಬಾರಿ ಗೌಜಿದ ಟಿಕೆಟ್ ಪೂರ ಗೆತ್ತೊಂಡ್ರೆ ಪೆಟ್ಟ ಒಂದು ಪೊನೊಂತೇರು ನಮ್ಮ ಬನ್ನಾಗ ಅಂಚಿನ ಗೌಜಿದ ಆಟೋಲ್ ಪೂರ ಷಣ್ಮುಖಾನಂದ ಹಾಲ್ಡ್ ನಡತೊಂತುಂಡು ಬರೀ ಮಲ್ಲ ಸಂಜೀವಣ್ಣ ಅಂಚಿನ ಪೂರ ಮಲ್ಲ ಜನಗೂ ಪೂರ ಪುದರದ ಪೂರ ಆಟ ಪೂರ ಮಲ್ಪ ಹೊಂದುತ್ತೇರು ಅದ್ರ ನಡುಟು ಒಂದು ಸರಿ ಆಟದಂತೆ ಪುದ ಸುದ್ದಿ ಬೊಂಬೈಡ್ ಕಮ್ಮಿ ಇತ್ತಿದೆ ಇತ್ತೀಚಿನ ಕೆಲವು ವರ್ಷಡು ಯಕ್ಷಗಾನೊಡೊಂಜಿ ಬೊಂಬೈಡ್ ಮಲ್ಲ ಕ್ರಾಂತಿ ಆತಂಗೆ ಆಪುಂಡು ಇನಿ ಅಜಕಾರ ಬಾಲಣ್ಣೆಪ್ಪು ಕರ್ನೂರು ಮೋಹನ್ ರೈಗಲ್ಲುಪ್ಪು ಪ್ರಕಾಶ್ ಅಣ್ಣೆಪ್ಪು ಸುರತ್ಕಲ್ ಕುಕ್ಕುಂದೂರು ಕರುಣಾಕರಣ್ಣಿಲ್ಲೇರು ಅಂಚಿನ ಕುಲ್ಪುರ ಪ್ರತಿ ವರ್ಷ ಊರುಡ್ದು ಎಡ್ಡೆಡ್ಡೆ ಕಲಾವಿದರನ್ನ ಕಂತಿದ್ದು ನಮ್ಮನ್ನು ರಂಜಿಸವಿದೆ ಪತ್ತನ ಜಾನಾಗ ಊರುಡು ಆಟ ಪೂರ ಬಂದಾಪುಂಡು ಕಲಾವಿದರಿಗೆ ಒಂಜಿ ಬೊಂಬೈ ಬತ್ತಲೆ ಕಾಪುಡು ಕಸುಬು ಆಪುಂಡು ನಂಕೆಲ ಒಂಜಿ ಬೊಂಬೈ ದಕಲಿಗೆ ಒಂಜಿ ಯಕ್ಷಗಾನದ ಮನೋರಂಜನೆ ತಿಕ್ಕಿಲೆ ಕಾಪುಂಡು ಇನಿ ದುಂಬುಪುರ ಬಣ್ಸಂಗ ಅಲ್ಪ ಪುರ ಒಂದು ತಂದಾಂಡ ಇನಿ ಮೂಲೆ ಇನಿ ಪ್ರತಿ ಒಂಜಿ ರೀಜನ್ಲ ಪ್ರತಿ ಒಂಜಿ ಬಣ್ಸಂಗ ದಕ್ಕಲಾಡು ಬೇತೆ ಬೇತೆ ಸಂಘ ಸಂಸ್ಥೆ ದಕ್ಕಲಾಡು ಇನಿ ಬಿಲ್ಲವೇಶ್ವರ ದಕ್ಕಲಾಡು ಮೊಗೇವರು ದಕ್ಕಲಾಡು ಮಾತೆರ್ಲ ಮೊಗಲಿನ ಲೆತ್ತದು ಒಂಜಿ ಯಕ್ಷಗಾನ ಆಡೆ ತಾಳಮದ್ದಲಾಡು ಮಲ್ಪವೇರು ಖಾಲಿ ಯಕ್ಷಗಾನ ತಾಳಮದ್ದಲ ಮಲ್ಪವನ್ನೇ ಎತ್ತಿ ಹೊಸತ್ತು ಕಲಾವಿದರ ಪುರ ತಯಾರು ಮಲ್ಪೇರು ಇನ್ನು ಬಾಲಣ್ಣನ ಬಾರಿ ಮಲ್ಲ ಸಾಧನೆ ಆದರೆ ಬೊಂಬೈಡ್ ಎತ್ತೋ ಜನಕ್ಕೆ 100 ಜನ ಕಲಾವಿದರನ್ನು ತಯಾರು ಮಲ್ದೇರು ಬಣ್ಸಂಗುಡಾರು ಸಾಧಾರಣ ಒಂಜಿ 100 ಜನ ಕಲಾವಿದರನ್ನು ಎಡ್ಡೆ ಮಲ್ತದ್ದು ತಯಾರು ಮಲ್ದೇರು ಇನ್ನು ಅಶೋಕಣ್ಣನ ಪಕ್ಕಲ್ ನಂಚಿನ ಕಲಾವಿದರು ಬಾಂಬೆಡ್ ಉಲ್ಲೇರು ಅಕುಲ್ ಮಿನಿ ಪ್ರೊಫೆಷನಲ್ ಆದ ಪೋಪಿನಿಂದ ಅಂಡ ಇನಿ ಬಾರಿ ಮಲ್ಲ ಅರ್ಥದಾರಿ ಬಾರಿ ಮಲ್ಲ ಕಲಾವಿದರು ಹತ್ವೇರು ನಮ್ಮ ಪೋಯಿನ ಸರಿ ಕಟೀಲು ಕ್ಷೇತ್ರ ಮಲ್ಪನಾಗ ಜಾಬಾಲಿ ಮಲ್ದಿನ ಅಶೋಕಣ್ಣೆಲ್ಲ ಮುಲ್ ರೇಷ್ಮೆ ಮಲ್ಲಲು ಅಲ್ಲ ಒಂಜಿ ಸಂವಾದನ ಮಲ್ದಿರ ಅಕುಲ್ ನಂದಿನಿ ಮಲ್ತದೆ ರಿಯಲಿ ಅವು ಇನಿಕ್ಲ ನಂಗೆ ಒಂಜಿ ವಾ ಪ್ರೊಫೆಷನ್ದಾಗು ಮಲ್ಪಿನ ಹಿಡಿದ ಲಾಯ್ಕ್ ಮಲ್ದಿರ ಅಕುಲ್ ಅರ್ಚಕರೈನ ಹರಿನಾರಾಯಣ ಆಶ್ರಮನ ಪಾದಗೂ ನಮಸ್ಕಾರ ಮಲ್ತದೆ ಈ ಸಮಾರಂಭದ ಅಧ್ಯಕ್ಷ ಪದವಿನ ಅಲಂಕಾರ ಮಲ್ದಿನ ಬಣ್ ಸಂಘದ ಅಧ್ಯಕ್ಷರನ್ನ ಪ್ರಭಾಕರನ್ನ ಊರುಡು ಬೈದ್ನ ಬಿನ್ನೇರು ಪ್ರದೀಪ್ ಕುಮಾರ್ ಕಲ್ಕುರುಲ್ಲೇರು ವೇದಿಕೆಡು ಅತಿರಥ ಮಾರಾತೇರುಲ್ಲೇರು ಮಾತೇರಿಗ್ಲ ವೇದಿಕೆದ ಎದುರುಡಿತ್ತಿನ ಮಾತಾ ಕಲಾಭಿಮಾನಿಗಳೆಲ್ಲ ನನ್ನ ಪ್ರೀತಿದ ವಂದನೆ ಸುರುಕು ಯಾನು ಬಾಲಕೃಷ್ಣ ಅಜಕಾರ್ಗೆ ಒಂಜಿ ಮಲ್ಲ ಸೆಲ್ಯೂಟ್ ಹಾಕುವೆ ದಾಯಿಗೆ ಬಂದಾಗ ಊರುಡ್ದು ಹೆಚ್ಚ ತಾಳಮದ್ದಲ್ಲಿ ಈ ಸರಿ ಬೊಂಬಾಯ್ಡ್ ಮಲ್ದಿರಾರು ಒಂಜಿ ಮೇಲತ್ತು ರಡ್ಡು ಮೇಲತ್ತು ಐನ್ ಸೆಟ್ ಕನ್ಪಾದು ತಿನ್ನೋಲ ತೂನಾಗ ಕರ್ನಾಟಕ ಮಲ್ಲ ಉದಯವಾಣಿ ತೂನಾಗ ಒಂಜೇರ್ದು ಒಂಜಿ ಎಡ್ಡೆ ಊರ್ದ ಅರ್ಥದಾರಿಲ್ಲೇನು ಕಂತದು ಪ್ರತಿ ಏರಿಯೋಡ್ಲ ಇನ್ನು ರಘುವನ್ನೇ ಬೈದಿರಾರು ಅಂಚನೆ ಮಾತಾ ತಾಳಮದ್ದಲ್ಲಿ ಮಲ್ಪದಿನಕಲು ಇನ್ನು ಬೈದುವೇರು ಕೆಲವೇರು ನೀರ್ದ ಬರ್ಸದ ಪ್ರಾಬ್ಲಮ್ ಬೈದಿಜೇರು ಆರು ಸಂಪಾದನೆಗತ್ಲ ಆದ್ರ ಈ ಒಂಜಿ ಕಾರ್ಯಕ್ರಮ ಮಲ್ತೊಂದಿಜ್ಜೇರು ಎಕಡಾರ್ನ ಸ್ವಾಗತ ಭಾಷಣ ನೋಡಿ ಪಂಡೇರು ಅಪಪ್ರಚಾರ ಒಂದು ಮತ್ತು ಪಾತಿರೀರು ಮನುಷ್ಯ ಎತ್ತರ ಪೋಪೇನ ಓವೇ ಫೀಲ್ಡ್ ಹೆಚ್ಚ ಕೆಲಸ ಮಲ್ಪೇನ ಪ್ರಸಿದ್ಧಿ ಬರ್ಪೇನ ಆತ ಅಪಪ್ರಚಾರ ಹೆಚ್ಚಾಪುಂಡ ಹಾಗೆ ದೇವನಾಗ ನಮ್ಮ ಈ ಸಮಾಜನೇ ಅಂಚೇನೆ ಅಂಡ ಅಪಪ್ರಚಾರ ಆಪಣ ಬಂದು ಕೆಲಸ ಮಲ್ಪನ ಬಂದು ಮಲ್ಪರ ಬಲ್ಲಿ ಕೆಲಸ ನಡ್ತೊಂದು ಇಪ್ಪೋಡು ಅಪಪ್ರಚಾರ ಮಲ್ತಾರ ಆತ ಹೆಚ್ಚ ಕೆಲಸ ಮಲ್ಪೋಡು ಬೊಕ್ಕಾಗಲಿ ಅಪಪ್ರಚಾರ ಮಲ್ಪರ ಆಪುಜಿ ಇನಿ ಯಾನ್ ಕೊಡತ್ ಮಣ್ಣು ಊರಿಗೆ ಹೋಗ್ತೀನಿ ಕೊಡ ಇಡೀ ದಿನ ಫಂಕ್ಷನ್ ಅಂತೀನಿ ಪ್ರದೀಪ್ ಕುಮಾರ್ ಕಲ್ಕೂರು ಇರ್ತೇರು ಹರಿನಾರಾಯಣ ಇರ್ತೇರು ಒಂದು 4 ದಿನ ಊರು ಲಾಯ್ಕ್ ಮಲ್ ಕುಲ್ಲೋಡಂದು ಹೋಗ್ತೀನಿ ಅಂಡ ಅಜಕಾರ್ ಫೋನ್ ಮಲ್ತಾರೆ ಅಂಚನೆ ಎಂಕಲ್ ಆತ್ಮೀಯರಿಂದ ರವೀಂದ್ರನಾಥ್ ಭಂಡಾರ್ಲು ದಿವಾಕರನ್ನೇ ಈ ಒಂದು ಕಾರ್ಯಕ್ರಮನೇ ವಿಶಿಷ್ಟವೈನ ಈ ಕಾರ್ಯಕ್ರಮ ಭಾಗವಹಿಸಂದಿತ್ತಂಡ ಬಾರಿ ಮಲ್ಲ ತಪ್ಪಾಪ ದಾಯಕ ಬಂದಾಗ ರವೀಂದ್ರನಾಥ್ ಭಂಡಾರ್ಲು ದಿವಾಕರನ್ನ ನಂಚಿನಕುಲು ತನ್ನ ಸಂಪಾದನೆಡು ಮಸ್ತ್ ಪಾಲು ಈ ಸಮಾಜಗೂ ಅರ್ಪಣೆ ಮಲ್ತಿನಂತಿನ ಮಲ್ಲ ಧಾರ್ಮಿಕ ವ್ಯಕ್ತಿಲು ಇನಿ ಕೂಡ ಯಕ್ಷ
షోడశ యక్షరక్ష ప్రశస్తి పడైనకులు ನಮ್ಮ ಏಪಲ ಮದಪಂಚಿನ ವ್ಯಕ್ತಿಗಳು ಡಾಕ್ಟರ್ ಪ್ರಭಾಕರ್ ಜೋಶಿ, ಅಶೋಕ್ ಭಟ್ ಉಜಿರೆ, ಗಣೇಶ್ ಕೊಲಕಾಡಿ. ಗಣೇಶ್ ಕೊಲಕಾಡಿನ ಅರೆಗೆ ಯಕ್ಷಗಾನದ ಗುರು ನಾರಾಯಣ ಶೆಟ್ಟರಂಡ ಹೆಂಗೆ ಕಿನ್ನೀರು ಸಮ ಪೆಟ್ಬುರು ಅಂತಿನ ಶಾಲೆದ ಮಾಸ್ಟರ್ ನಾರಾಯಣ ಮಾಸ್ಟರ್. ಯಾನ್ ನಾರನ್ನ ಪೆಟ್ಟಿಂದು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪಡೆದೆ. ಅಂಜನೆ ಕೊಲಕಾಡಿಲ ಮಸ್ತ್ ಮಸ್ತ್ ಪ್ರಶಸ್ತಿನಿ ಪಡೆದಿನಾರು. ಎಂಗಳಿಗೆ ಏರೆಗಳ ಊರುಡು ಸನ್ಮಾನ ಪತ್ರ ಆಡು ಉವೆ ವಿಧತ ಕಾರ್ಯಕ್ರಮ ಆಡು ಹರಿನಾರಾಯಣರಿಗೆ ಪಂಡೆರಡ ಕಟೀಲ್ದ ಉವೆ ಕಾರ್ಯಕ್ರಮ ಆರು ಅದಕ್ಕೆ ಸಹಾಯ ಮಲ್ದಿನಾರು. ಬೊಕ್ಕ ಸನ್ಮಾನ ಪಡೆನಕುಲು ಉಲ್ಲೇರು, ದಯಾನಂದ್ ಶೆಟ್ಟಿಗಾರ್ ಉಲ್ಲೇರು, ದಿನೇಶ್ ರೈ ಕಡಬಲ್ಲೇರು, ರೇಷ್ಮೆ ಅಂಕಲ್ನೇ ಮುಂಬೈದ ಬಂಟ್ ಸಮಾಜದ ಬಂಟರ ಸಂಘದ ಬಾಲ್ಯಾಲ್ ಇತ್ತೆ ಭಾರಿ ಪೊರ್ಲುದ ಇತ್ತ ಪಿಕ್ಚರ್ ಬರೋದು ವಿಜಯಕುಮಾರ್ ಶೆಟ್ರನ್ನ ಐಟಾಲ್ ಲೀಡ್ ರೋಲ್ಡು ಆ್ಯಕ್ಟ್ ಮಲ್ತೋಲು ಅಲ್ಲಿಗೆಲ್ಲ ಕಟ್ಟಿಲ್ದಮ್ಮ ಅನುಗ್ರಹ ಮಲ್ಪಾಡು ಬಾಲನ್ನ ಇರಾಗ ಅಪಪ್ರಚಾರ ಮಾಡ್ತಾರೆ. ನಿಮ್ಗೆ ಪೂರ ಇರ್ನೊಟ್ಟು ಇಲ್ಲ ಇರ್ ಪ್ರತಿ ವರ್ಷ ಎಲ್ಲ ವರ್ಷ ರಡ್ಡು ತಾಲಮದ್ದೆಲ್ಲ ಕಮ್ಮಿ ಮಲ್ಪಲಿ ಅಂಡ್ ಆಜು ಸೆಟ್ ಬರ್ಚೇಂಜ್ 3 ಸೆಟ್ ಮುಗಿಬ್ಗ ನಮ್ಮ ವರ್ಷ ಬೊಕ್ಕ ಎಡ್ಡೆಡ್ಡೆ ಅರ್ನ ಕಾರ್ಯಕ್ರಮ ಇಂಚೇನತ್ತು ಲೆತ್ತೊಂಜಿ ಸಾಲ್ ಪಾಡ್ದು ಕಿನ್ಯ ಕವರ್ ಹತ್ತು 50,000 1 ಲಕ್ಷದ ಕವರ್ ಕೊರ್ಪೇರು ಒರಿನ ಪೂರ ದುಡ್ಡು ಕೊರ್ಪೇರಾರು ದೀವನು ಸೇರು ಅರೆಗ್ಲ ದೇವರು ಕಟೀಲ್ದಮ್ಮ ಆಯುರ ಆರೋಗ್ಯ ಹೊರಡ ಅರ್ನ ಫ್ಯಾಮಿಲಿಗೆ ದೇವ್ರ ಎಡ್ಡೆ ಅಲ್ಪಾಡು ಕಟ್ಟಿಲ್ದಮ್ಮ 6 ದಿನ ಪುಣ್ಯ ಪೂರ ಅರ್ನ ಕುಟುಂಬ ತಿಕ್ಕಾಡು ದೇವ್ರು ನಂಗೆ ಮಾತಿರಲ್ಲ ಎಡ್ಡೆ ಮಲ್ಪಾಡು ಬಂದು ಹೆಂಗೆ ಭಾಗವಹಿಸಾರೆ ಅನ್ನೋ ಮಲ್ತಿನ ಎಲ್ಲ ಮಾತಿರಲ್ಲ ಅಜಕಾರ್ ಕಲಾಭಿಮಾನಿ ಬಲಗು ಎನ್ನ ಪ್ರೀತಿದ ವಂದನೆ ಸಲ್ಲಿಸಾದು ಎನ್ನೆರಡು ಪಾತ್ರ ಮುಕ್ತ ಅಲ್ಪ. ವಿಶ್ವಗೋಳೀಕರಣ ಗ್ಲೋಬಲೈಸೇಷನ್ ಪ್ರಾರಂಭವಾಗುವ ಮೊದಲೇ ಅದಕ್ಕೊಂದು ಮಾದರಿಯನ್ನು ನಿರ್ಮಿಸಿ ವಿವಿಧ ಭಾಷೆಗಳು ವಿವಿಧ ಜನಾಂಗ ಹೇಗೆ ಬದುಕಬಹುದು ಅಂತ ಒಂದು ಮಾದರಿಯನ್ನು ಮೊದಲೇ ನಿರ್ಮಿಸಿಕೊಟ್ಟಂಥ ಒಂದು ಅದ್ಭುತ ಇತಿಹಾಸ ಇರುವ ಜಿಲ್ಲೆ ಕರಾವಳಿ, ನಮ್ಮ ತುಳುನಾಡು. ಅಲ್ಲಿಂದ ಉದ್ಭೂತವಾದ ಯಾವುದೇ ಸಂಘಟನೆ ಇರಲಿ, ಜನಾಂಗ ಇರಲಿ, ಕಲಾ ಪ್ರಕಾರ ಇರಲಿ, ಅದು ವಿಶ್ವವ್ಯಾಪಿ ಆಗ್ತದೆ.
ಸಾಧನೆ, ಯಶಸ್ಸು, ಹೋರಾಟ, ಔದ್ಯಮಿಕದಿಂದ ವೃತ್ತಿ ಕ್ಷೇತ್ರದವರೆಗೆ ಎಲ್ಲ ಕಡೆ ಯಶಸ್ಸಿನ ದುಂದುಭಿಯನ್ನು ಮೊಳಗಿಸಿರುವ ಬಂಟ ಜನಾಂಗದ ಮತ್ತೊಂದು ಸಾಧನೆಯಾದ ಐಕಾನಿಕ್ ಈ ಬಂಟರ ಭವನದಲ್ಲಿ ನಿಂತು ನಾವು ಮಾತನಾಡ್ತಾ ಇರುವುದು, ಇಲ್ಲಿ ಸನ್ಮಾನ ಪಡೆಯುವುದು ತುಂಬ ಸಂತೋಷದ ವಿಷಯ. ಅಜೆಕಾರ್ ಬಾಲಕೃಷ್ಣ ಶೆಟ್ಟರು ಅಜೆಕಾರ್ನವರು, ನಾನು ಮಾಳದವ. ನಮ್ಮ ಮಾಳ ಗ್ರಾಮಕ್ಕೆ ಅಜೆಕಾರ್ ಮೊದಲು ಪಿರ್ಕ, ತಾಲೂಕಿಗಿಂತ ಪಿರ್ಕ ಮುಖ್ಯ ವ್ಯಾವಹಾರಿಕವಾಗಿ. ಒಳಗಿಂದ ಬಂದರೆ 4 ಮೈಲು ದೂರದಲ್ಲಿರುವವರು. ನಾನು ಅವರ ಸಂಘಟನೆಗಳಲ್ಲಿ ತುಂಬ ದೀರ್ಘವಾಗಿ ಭಾಗವಹಿಸಿದವಲ್ಲ, ಆಗೊಮ್ಮೆ ಈಗೊಮ್ಮೆ ಭಾಗವಹಿಸಿದವ, ಸಂತೋಷಪಟ್ಟವ. ಈ ಸನ್ಮಾನದ ಮೂಲಕ ತುಂಬ ಭಾರ ಮಾಡಿದ್ದಾರೆ ಅವರು ಅವರ ಸಹಯೋಗಿಗಳು. ಪ್ರೀತಿಯಿಂದ, ಆತಿಥ್ಯದಿಂದ, ಪ್ರಶಂಸೆಯಿಂದ, ಲೇಖನದಿಂದ ಅವರು ಮತ್ತು ಅವರಿಗೆ ಹೆಗಲಣೆಯಾಗಿ ಕೆಲಸ ಮಾಡ್ತಾ ಇರೋ ಭಾಸ್ಕರ ರೈಗಳು ದೊಡ್ಡ ಭಾರವನ್ನು ನನ್ನ ಮೇಲೆ ಮಾಡಿದ್ದೀನಿ. ಅದಕ್ಕಾಗಿ ನಾನು ಏನು ಹೇಳಲಿ, ಬೇರೆ ಏನನ್ನು ಹೇಳುವುದಿಲ್ಲ. ಸುಲಭವಾಗಿ ಎಲ್ಲರೂ ಕೊಡಬಹುದಾದ ಕಾಣಿಕೆ 10 ಬೆರಳಿನ ಕಾಣಿಕೆ. ಈ ಕಲೆ ಕ್ಷೇತ್ರದಲ್ಲಿ ಹಲವು ವರ್ಷದಿಂದ ನಾನು ದುಡಿದಿದ್ದೇನೆ. ಪೊಳ್ಳೆ ಲಕ್ಷ್ಮೀನಾರಾಯಣ ಶೆಟ್ಟರಂಥವರು ಅಭಿನಂದನೆ ಮಾಡುವುದು, ಹಾಗೆ ಅಶೋಕ ಭಟ್ರಂಥವರೊಟ್ಟಿಗೆ ಇತರ ಅನೇಕ ಸಾಧಕರೊಂದಿಗೆ ಸನ್ಮಾನವನ್ನು ಸ್ವೀಕರಿಸುವುದರಲ್ಲಿ ಭಾಗವಹಿಸುವುದು ಇದು ಮುಖ್ಯ. ಸನ್ಮಾನಕ್ಕಿಂತ ಮರೆತು ಹೋಗುವ ಮುನ್ನ ಒಂದು ವಿಷಯ ಹೇಳಬೇಕು. ಸನ್ಮಾನದೊಂದಿಗೆ ನಿಧಿಯನ್ನು ಕೊಟ್ಟಿದ್ದೀರಿ. ಇದನ್ನು ನನ್ನ ಸಂಶೋಧನೆ ಮತ್ತು ಮುಂದಿನ ಪುಸ್ತಕ ಪ್ರಕಾಶನಗಳಿಗೆ ಬಳಸಿಕೊಳ್ತೇನೆ. ನನ್ನ ಊರಿನಲ್ಲಿದ್ದ ದಟ್ಟವಾದ ವಾತಾವರಣದ ಮಧ್ಯೆ ಯಕ್ಷಗಾನ ಪ್ರಾರಂಭ ಮಾಡಿದ್ದವ ನಾನು. ಇಟ್ ವಾಸ್ ರಿಯಲಿ ಕಲ್ಚರಲಿ ಥಿಕ್ ಏರಿಯಾ. ನನ್ನ ಅಜ್ಜ ಅನಿರುದ್ಧ ಭಟ್ಟು ದೊಡ್ಡ ಮೊದಲೆಗಾರರು, ನನ್ನ ಅಣ್ಣಂದಿರು ಮೊದಲೆಗಾರರು. ನನ್ನ ಸುತ್ತಮುತ್ತ ಎಲ್ಲಿ ನೋಡಿದರೂ ಅರ್ಥಧಾರಿಗಳಿದ್ದರು. ಅವರ ಸ್ಫೂರ್ತಿಯಿಂದ ಬೆಳೆದು ಕಾರ್ಕಳದ ಅನಂತಶಯನ ಮತ್ತು ವೆಂಕಟರಮಣ ದೇವಸ್ಥಾನಗಳ ಸಂಘಗಳ ಮೂಲಕ ಬೆಳೆದು ಆಮೇಲೆ ಉನ್ನತೋನ್ನತ ಕಲಾವಿದರಾದ ಮಲ್ಪೆ ಶಂಕರನಾರಾಯಣ ಸ್ವಾಮಿಗಳು, ಶೇಣಿಯವರು, ಪೊಳ್ಳೆ ದೇಶೆಟ್ಟರು, ಅವರ ಮಗನ ಮೂಲಕವೇ ನನಗೀಗ ಸನ್ಮಾನ ಆಗ್ತಾಯಿದೆ. ಅದು ಭಾಳ ವಿಚಿತ್ರವಾದ ಸನ್ನಿವೇಶದಲ್ಲಿ ಒಟ್ಟಿಗೆ ಅರ್ಥ ಹೇಳಿದವರು ನಾವು. ವಾಲಿ ಹೇಳುವ ಅವರು ರಾಮ ಹೇಳಿದ್ದು, ರಾಮ ಹೇಳಬೇಕಾದ ನಾನು ವಾಲಿ ಹೇಳಿದ್ದು. ಮರುದಿವಸ ಹೋಗಿ ಎದುರಿಗೆ ಹೇಳಲಿಲ್ಲ, ಲಕ್ಷ್ಮೀನಾರಾಯಣ ಶೆಟ್ಟರ ಹತ್ರ ಒಂದು ಅಪೂರ್ವವಾದ ವಾಕ್ಯವನ್ನು ಹೇಳಿದ್ದಾರಂತೆ. ಅದನ್ನು ನಾನು ಸಭೆಯಲ್ಲಿ ಉಚ್ಚರಿಸುವುದಿಲ್ಲ, ಆತ್ಮ ಪ್ರಶಂಸೆ ಆಗಿಬಿಡ್ತದೆ ಅದು. ಹೀಗೆ ಅನೇಕರ ಮಂತ್ರಾಕ್ಷತೆಗೆ ತಲೆ ಕೊಟ್ಟವ ನಾನು. ಶೇಣಿಯವರ ಸಾಮಗ್ರು ಆ ಕಾಲದಲ್ಲಿ ಹಾಗೆ ಇಲ್ಲದೇ ಇರ್ತಿದ್ರೆ ನಾವು ಹೀಗೆ ಇರ್ತಿರಲಿಲ್ಲ. ಎಲ್ಲ ಶ್ರೇಷ್ಠ ಕಲಾವಿದರ ಕಾಲು ಉಳಿದ ಕಲಾವಿದರ ಹೆಗಲ ಮೇಲೆ ಉಂಟು, ನಾವು ಎತ್ತರಕ್ಕೆ ಕಾಣುತ್ತೇವೆ. ಹಾಗೆ ಎಲ್ಲ ಕವಿಗಳ, ಸಾಧಕರ, ವಾಗ್ಮಿಗಳ, ಕಲಾವಿದರ ಕೈಗಳು ಬೇರೆಯವರ ಕಿಸೆಯಲ್ಲಿ ಉಂಟಂತೆ. ಅಲ್ಲಿಂದ ತೆಗೆದು ನಾವು ಕೊಡ್ತಾ ಇರ್ತೇವೆ. ನನ್ನ ಬಂಧು ಬಳಗದಲ್ಲಿ, ಆತ್ಮೀಯರಲ್ಲಿ ಅನೇಕರಿಂದ ನಾನು ಅನೇಕ ವಿಷಯಗಳನ್ನು ಸ್ವೀಕರಿಸುವುದರಿಂದ ಬೆಳೆಗಾರ ನಾನೆದ್ದು ಯಾರ್ಯಾರನ್ನು ನೆನೆಯಲಿ. ನಾನು ಮರಾಠಿ ಭಾಷಿಕ ಚಿತ್ಪಾವನ ಸಮಾಜದಲ್ಲಿ ಹುಟ್ಟಿ ತುಳುವನ್ನು ಕಲಿತು ಆಮೇಲೆ ಕನ್ನಡ, ಸಂಸ್ಕೃತ ಇತ್ಯಾದಿ ಭಾಷೆಗಳನ್ನು ಕಲಿತುಕೊಂಡವು. मी सुद्धा एक मराठी माणूस. ಈ ಎಲ್ಲ ಸಾರ ಸಂಗ್ರಹದ ಮಟ್ಟದಲ್ಲಿ ನಾನು ಬೆಳೀಲಿಲ್ಲ ಅಂತ ನನಗೆ ಅನಿಸ್ತಾ. ನನಗೆ ಸಿಕ್ಕಿದ ಅಡ್ವಾಂಟೇಜಸ್ ನೋಡಿದರೆ ವಿಶೇಷವಾಗಿ ತುಂಬ ಕಲಾವಿದರು ನನ್ನ ಮೇಲೆ ಪ್ರಭಾವ ಬೀರಿದ್ದಾರೆ. ವೈದಿಕ ವಿದ್ವಾಂಸರಾದ ನನ್ನ ತಂದೆಯವರು ನಾರಾಯಣ ಜೋಶಿಯವರು ಒಂದು ಅಕ್ಷರವನ್ನು ಬರೀಲಿಕ್ಕೆ ಗೊತ್ತಿಲ್ಲದ ನಾನು ನೋಡಿದ ಅತ್ಯಂತ ವಿದ್ಯಾವತಿ ನನ್ನ ಅಮ್ಮ. ಅವರಿಂದಾಗಿ ನಾನು ಬೆಳೆದಿದ್ದೇನೆ. ನನ್ನ ಮನೆಯವರು ಶ್ರೀಮತಿಯವರು ಅವರು ನನಗೆ ಸಹಕರಿಸಿದ್ದು ಮಾತ್ರ ಅಲ್ಲ, ಇಷ್ಟು ವರ್ಷ ನನ್ನನ್ನು ಸಹಿಸಿಕೊಂಡಿದ್ದಾರೆ. ಅವರ ಹತ್ರ ಕೇಳಿದರೆ ನನ್ನ ಅರ್ಥಗಳು ನೀವು ಹೇಳಿದ ಯಾವ ಅರ್ಥವೂ ಅಲ್ಲ, ನನ್ನದು ಶೂರ್ಪನಕ್ಕೆ ಒಳ್ಳೆಯದು ಅಂತ ಹೇಳೋದವಳು. ನನ್ನ ಮಕ್ಕಳು ನನಗೆ ಯಾವ ಕಷ್ಟವಿಲ್ಲದೆ ಅವರೇ ಕಲಿತುಕೊಂಡು ಮುಂದೆ ಬಂದಿದ್ದಾರೆ. ಸ್ನೇಹದಲ್ಲಿ, ಮನ್ನಣೆಯಲ್ಲಿ, ಮಾನ್ಯತೆಯಲ್ಲಿ ನಾನು ಯಾವಾಗಲೂ ತುಂಬ ಅದೃಷ್ಟಶಾಲಿ. ಐ ಆಮ್ ಲಕ್ಕಿ ಇನ್ ಗೆಟಿಂಗ್ ಪಬ್ಲಿಕ್ ಆನರ್ಸ್, ಲವ್ ಆ್ಯಂಡ್ ಎಫೆಕ್ಷನ್. 70ರ ದಶಕದಲ್ಲಿ ಪದವೀಧರ ಯಕ್ಷಗಾನ ಸಮಿತಿ HP.L. ರಾಯರ ಸಂಘಟನೆ ಮೂಲಕ ನಾನು ಬಂದವ, ಕನ್ನಡ ಜ್ಯೋತಿಯ ಮೂಲಕ ಬಂದವ. ಈಗಲೂ ಬರ್ತಾ ಇದ್ದೇನೆ. ಇತ್ತೀಚಿನ ವರ್ಷಗಳಲ್ಲಿ ವೈಯಕ್ತಿಕ ಕಾರಣಗಳಿಂದ ನಾನು ಭಾಗವಹಿಸೋದು ಕಡಿಮೆ ಆಗಿತ್ತು. ಬಾಲಕೃಷ್ಣ ಶೆಟ್ಟರು ಕರೆದು ಅರ್ಥ ಹೇಳಿಸಿ ಆತಿಥ್ಯ ಮಾಡಿ ಈಗ ಭಾರ ಮಾಡಿಕೊಟ್ಟಿದ್ದಾರೆ. ಇದು ಪುನರ್ದರ್ಶನಾಯ, ಪುನಃ ಒಂದು ರೀತಿಯ ರಿಜುವಿನೇಷನಿಗೆ ಕಾರಣವಾಗಿದೆ. ಇಷ್ಟಕ್ಕಿಂತ ಹೆಚ್ಚೇನನ್ನು ಹೇಳಲಾರೆ, ಯಾಕೆಂದರೆ ಅದು ಆತ್ಮಕಥೆ ಆಗ್ತದೆ, ವಿಸ್ತಾರವಾಗ್ತದೆ. ಮುಂದೆ ನನ್ನ ಯಕ್ಷಗಾನದ ಕೆಲಸಗಳನ್ನು, ಪಯಣವನ್ನು ಲಿಖಿತ ರೂಪದಲ್ಲಿ ನಾನು ತರಬೇಕು ಅಂತ ಭಾವಿಸಿದ್ದೇನೆ. ಆಗ
ನನಗೆ ಮನ್ನಣೆಯನ್ನು ಕೊಟ್ಟವರಿಗೂ ವಿಶೇಷವಾದ ಕೃತಜ್ಞತೆ ಕೊಡಬೇಕು ಅಂತ ಭಾವಿಸಿದ್ದೇನೆ. ಇಲ್ಲಿ 2 ಪುಸ್ತಕಗಳು ಬಿಡುಗಡೆ ಆಗಿದೆ. ನಮ್ಮ ಕಾಲದ ಮತ್ತು ಒಟ್ಟು ಯಕ್ಷಗಾನದ ಇತಿಹಾಸದ ಸರ್ವಶ್ರೇಷ್ಠ ಪ್ರಸಂಗಕರ್ತರು ಒಬ್ಬರು, ಇದು ಯಾವುದೇ ಅತಿಶಯೋಕ್ತಿ ಇಲ್ಲದ ನಾನು ಹೇಳ್ತೇನೆ, ಪುರುಷೋತ್ತಮ ಪೂಜ್ಯ. ಒನ್ ಆಫ್ ದಿ ಬೆಸ್ಟ್ ಪೋಯಿಟ್ಸ್. ಸ್ವಲ್ಪ ದೆಸೆ ಇಲ್ಲದ ದಶಾವತಾರಿ ಅವರು. ಯೋಗ ಇದ್ದವನಿಗೆ ಯೋಗ್ಯತೆ ಇಲ್ಲ, ಯೋಗ್ಯತೆ ಇದ್ದವನಿಗೆ ಯೋಗ ಇಲ್ಲ, 2 ಇದ್ದವನಿಗೆ ಆಯುಷ್ಯ ಇಲ್ಲ, 3 ಇದ್ದವನಿಗೆ ಬೇರೆ ಏನೋ ಕೊರತೆಗಳಿರ್ತವಂತೆ. ಇನ್ನೊಂದು ಹೇಳಿದ್ದಾರೆ, ಅವರು ಹೇಳಿದ್ದಾರೆ, ಹಾಗಾಗಿ ನಾನು ಅದನ್ನು ಹೇಳುವುದಿಲ್ಲ. ಆ ಕೊರತೆಗಳ ಮಧ್ಯೆ ಇನ್ನೊಂದು ಮುಖದಿಂದ ಅವರ ಉಭಯ ಕುಲ ಬಿಲ್ಲೋಜ, ಮಾನಿಷಾದ ಎಲ್ಲ ಪ್ರಸಂಗಗಳು ಜೀವ 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 ಅಕ್ಷರಗಳು ಅವರ ಕೈಯಲ್ಲಿ ಮಾತಾಡ್ತವೆ. ಅವನದೇ ಯಕ್ಷಗಾನ ಕಾವ್ಯ ಯಾವ ಎತ್ತರಕ್ಕೆ ಏರಬಲ್ಲದು ಅಂತ ತೋರಿಸಿಕೊಟ್ಟ ಮೊದಲ 5 ಜನರನ್ನು 10 ಜನರನ್ನು ಎಣಿಸಿದರೆ ಪೂಂಜರ ಹೆಸರು ಖಂಡಿತವಾಗಿ ಬರ್ತದೆ. ತಾನೊಂದು ಬಗೆದರೆ ಮಾನವ ಬೇರೊಂದು ಬಗೆಯುವುದು ದೈವ ಪಂಪಿನ ಅರ್ಥದಿಂಜಿ ಪಾತ್ರದ ಲೆಕ್ಕ ಕಲಾಮಾತೆನ ಇಚ್ಛೆ ಇನಿತ ಈ ಸನ್ಮಾನ ಪಂಡದು ಯಾನಿ ಎನ್ನುವೆ. ಕಲಾ ರಕ್ಷಕರು ದಿಂಜಿದಿನ ಘನಶಿರಿ ವೇದಿಕೆ ಕಲಾವಿದರನ್ನು ಪ್ರೋತ್ಸಾಹ ಮಲ್ಪೆರ ಬೈದಿನ ಕಲಾವಿದ ಶ್ರೇಷ್ಠರ ನಡುಟು ಎಂಕು ಸಂದಿನ ಈ ಸನ್ಮಾನ ಯಾನು ನಮ್ಮ ಭಾರತದ ಸನಾತನ ಸಂಸ್ಕೃತಿದ ಮಿತ್ತು ದೀತಿನ ಅಭಿಮಾನಗೂ ತಿಕ್ಕಿನ ಗೌರವ ಪಂಡದು ಎನ್ನುವೆ. ಎನ್ನ ಬಾಲ್ಯಡು ಎನ್ನ ಅಮ್ಮ ಪೊಪ್ಪ ಎಂಗೆ ಕಲ್ಪಾಯನ ಎಡ್ಡ ಸಂಸ್ಕಾರ ಎನ್ನ ಬದುಕಿಗೆ ಎಡ್ಡ ದಾರಿ ತೋಜಪಾದಂಡು ಕಲಾ ಸೇವೆ ಮಲ್ಪೆರೆ ಅವಕಾಶ ಮಲ್ತು ಕೊಡ್ತುಂಡು. ಅಂಚಾದ ಈ ಗೌರವನು ಎನ್ನ ಪಾಲದ ದೇವರು ಎನ್ನ ಅಮ್ಮ ಬೊಕ್ಕ ಪೊಪ್ಪನ ಭಾಗ್ಯದ ಉಡಲ್ಗೆ ಅರ್ಪಣೆ ಮಾಡ್ಪುವೆ. ಮೊದಲಿಗೆ ನಾನು ಹೇಳಬೇಕಾದ್ದು 10 ವರ್ಷದ ನನ್ನ ಒಡನಾಟದ ಬಾಲಕೃಷ್ಣ ಶೆಟ್ಟರ ಬಗ್ಗೆ ನಾನು ಮೊದಲಿಗೆ ತಲೆ ತಗ್ಗಿಸಿದೆ. ನಾ 89ರಲ್ಲಿ ಬಾಂಬೆಗೆ ಬಂದಿದ್ದೇನೆ. ಶರದ್ ಪವಾರ ಸರ್ಕಾರದಲ್ಲಿ ಅಪನಾ ಉತ್ಸವ ಅಂತ ಒಂದು ತಿಂಗಳ ಕಾರ್ಯಕ್ರಮ ಆಯಿತು. ಆವಾಗ ಧರ್ಮಸ್ಥಳದ ತಂಡದಲ್ಲಿ ಬಂದೆ. 20 ನಿಮಿಷದ ಯಕ್ಷಗಾನಗ. ಭಾರತದ ಎಲ್ಲ ಸಾಂಸ್ಕೃತಿಕ ಕಲೆಗಳು 14 ವೇದಿಕೆಯಲ್ಲಿ ಹಂಚಿ ಆಗುತ್ತಿರುವಂಥದ್ದು. ನಮ್ಮ ಟೀಮ್ ರೊಟೇಟ್ ಆಗೋದು ಹಲವರಿಗೆ ನೆನಪಿರ್ಬೋದು. ಅದು 89 ಜನವರಿ 1ಕ್ಕೆ ಬಾಂಬೆಗೆ ಬಂದಿದ್ದೇನೆ. 1 ತಿಂಗಳಿದ್ದೆ. ಗೋರೆಗಾಂವು ಮಿಲ್ಕ್ ಡೈರಿ ಹತ್ರ ನಮಗೆ ಬಿಡಾರ. ಅದು ಬಿಟ್ಟು ನನಗೆ ಎಂಥದ್ದು ಗೊತ್ತಿಲ್ಲ. ಮುಖಕ್ಕೆ ಹೊಡೆದ್ರೂ ಹಿಂದಿ ಬರೋದಿಲ್ಲ. ನಾನು ಒಳ್ಳೆ ಯಕ್ಷಗಾನ ಕಲಾವಿದನೂ ಅಲ್ಲ, ಒಳ್ಳೆ ಇಸ್ಪೇಟ್ ಆಡ್ತಿದ್ದೆ ದುಡ್ಡಿಡದೆ. ಆಯಿತಾ, ನರಸಿಂಹಭಟ್ರೆಲ್ಲ ಇದ್ದರು. ಶಾಲೆಯಲ್ಲಿ ಯಕ್ಷಗಾನ ಮಾಡೋದು. ಯಕ್ಷಗಾನ ಅಂದರೆ ಅಷ್ಟೇ ಅಲ್ವ, ಪ್ರವೇಶ ಮತ್ತು ಏರು ಪದ್ಯಕ್ಕೆ ಕುಣಿಲಿಕ್ಕೆ ಗೊತ್ತಿದ್ದರೆ ಯಕ್ಷಗಾನ ಆಯ್ತಲ್ವೋ. ನರೇಂದ್ರ ಮಾಸ್ಟರು ಕರ್ಕೊಂಡು ಬಂದರು. ಬಲ್ಲೆ ಮಾರ ಇಸ್ಪೇಟ್ಗೆ ಒಬ್ಬರು ಲಾಯಕ ಹಾಪಣು ಅಂತ. ನರಸಿಂಹಭಟ್ರು ನನ್ನ ಮಾತುಗಳು, ನಾನು ಬಿಡಾರದಲ್ಲಿ ಮಾಡುತ್ತಿದ್ದ ಇದನ್ನು ನೋಡಿ ನನಗೆ ಮೇಕಪ್ ಕಲಿಸಿದರು. ನರಸಿಂಹಭಟ್ರು ಕೂತ್ಕೊಂಡು, ನೀನು ಈ ಪೆದಂಬೆಲ್ಲ ಕಡಿಮೆ ಮಾಡಿದರೆ ಒಳ್ಳೆ ಅರ್ಥಧಾನಿ ಆಗಬಹುದು ಮಾರ ಹೇಳಿದರು ನರಸಿಂಹಭಟ್ರು. ನೋಡಿ, ಹರಿಯಣ್ಣನವ್ರಿಗೆ ಗೊತ್ತಾಯ್ತದು ನರಸಿಂಹಭಟ್ರ ಭಾಷೆ ಯಾವುದು ಅಂತ. ಹಾಗೆ ನನ್ನ ಕಾಲೇಜು ಜೀವನದ, ಶಾಲಾ ಜೀವನದ ಯಕ್ಷಗಾನದ ಆಸಕ್ತಿ ಏನುಂಟು ಇದು. ಇದಕ್ಕಿಂತ ಹೆಚ್ಚು ನನಗೆ ಪ್ರಭಾವ ಬೀರಿದ್ದು, ನಾನು ಈಗಲೂ ಆ ಸನ್ಮಾನ ತಗೊಳ್ಳುವಾಗ, ಇನ್ನು ಮನೆಗೆ ಹೋಗುವಾಗಲೂ ಸದಾ ನೆನಪಿಸುವ ದಿವಂಗತ ಶೇಣಿಯಜ್ಜ. ಅದರ ಮುಂದೆ ಎಂಥದ್ದಿಲ್ಲ ನನಗೆ. ಇವತ್ತು ನಾನು ಅರ್ಥಧಾರಿಯಾದರೆ 50,000 ಮೌಲ್ಯದ ಸನ್ಮಾನವನ್ನು ತೆಕ್ಕೊಂಡ್ರೆ ಅದು ಶ್ರೇಣಿಯವರ ದಿವ್ಯ ಸ್ಮೃತಿಗೆ ಸಲ್ಲಬೇಕು ಅಂತ. ಅವರು, ನಾನು ABVPಯಲ್ಲಿದ್ದಾಗ ನಮ್ಮ ಫೈನ್ ಆರ್ಟ್ಸ್ ಅಸೋಸಿಯೇಷನ್ನಿಗೆ ಕಲೆಕ್ಷನ್ನಿಗೆ ಬೇಕಾಗಿ ಶ್ರೇಣಿಯವರನ್ನು ಕರೀತಿದ್ದೆವು ಕಾಲೇಜಿಗೆ. ಆಗ ಅವರು ಆಕ್ರಮಣ ಮಾಡಿ ಅರ್ಥ ಹೇಳುತ್ತಿದ್ದದ್ದು. ನನ್ನ ಸ್ವಭಾವ ಅದುವೇ. 5 ಗಂಟೆಗೆ ನಾವು ಗಲಾಟೆ ಮಾಡುವಾಗ ಅವರು ಹೇಳುತ್ತಿದ್ದರು ರಾವಣ ಮಾಡಿ ಪೆರ್ಲ ಪಂಡಿತರ ಹತ್ರ, ನೋಡು ರಾಮ, ನಾನು ಯಾರು ಅಂತ ನಿನಗೊತ್ತುಂಟು, ನೀನು ಯಾರು ಅಂತ ನನಗೊತ್ತುಂಟು. ನಿನ್ನ ಜೊತೆಗೆ ಬಂದ ಮಂಗಗಳು ಕೇಕೆ ಹಾಕ್ತಾ ಇದ್ದಾವೆ, ಅವುಗಳಿಗೆ ಹೇಳು ನಾನು ಯಾರು ಅಂತ. ಇದು ನಮ್ಮನ್ನು ಸ್ಟೂಡೆಂಟ್ಸ್ ಅಂತ ಅವ್ರು ಹೇಳಿದವರು ನಾವು ರಾಕೆಟ್ ಬಿಡುವಾಗ. ಈ ಶೈಲಿ ನನಗೆ ಖುಷಿಯಾಯಿತು. ಹಾಗೆ ನನ್ನ ಸಂಘಟನೆಯಲ್ಲಿ ಎಲ್ಲದರಲ್ಲಿ ಶೇಣಿ ಅಜ್ಜ ನನಗೊಂದು ಬ್ಯಾಕ್ ಬೋನ್ ಇದ್ದಾಗೆ. ಕೊನೆಯ ಕಾಲದಲ್ಲಿ ಅವರ ಹತ್ರ ಯಾರೋ ಒಬ್ಬ ಅರ್ಥಧಾರಿ ಹೇಳಿದ್ರಂತೆ, ಅಶೋಕ ಸ್ವಲ್ಪ ಆಕ್ರಮಣ ಮಾಡ್ತಾನೆ ಮೊನ್ನೆ ಕೌರವ ಮಾಡಿ ಅಂತ. ಅವರು ಹೇಳಿದಂತೆ, ಅವ ನನ್ನ ಶಿಷ್ಯ,
ನೀವು ಎಂತಹ ಧಾರ್ಮಿಕತೆ ಹೇಳಿ, ಶಾಸ್ತ್ರ ಹೇಳಿ, ಪುರಾಣ ಹೇಳಿ, ಕೌರವ ಪಾಂಡವರಿಗೆ ರಾಜ್ಯ ಕೊಟ್ಟ ಅಂತ ಯಾವ ಪುರಾಣದಲ್ಲೂ ಇಲ್ಲ, ಸರಿ ಉಂಟು ಅಂತ ಹೇಳಿದ್ರಂತೆ. ಹಾಗೆ ಧರ್ಮಸ್ಥಳದ ಆಸ್ಪಾಸಿನಲ್ಲಿ, ನೆರೆಹೊರೆಯಲ್ಲಿ, ಕಾಸರಗೋಡಿನ ನಾನು ಧರ್ಮಸ್ಥಳದಲ್ಲಿ ನೆಲೆ ನಿಂತೆ ನಮ್ಮ ಎಲ್ಲ ಚಟುವಟಿಕೆಗಳಿಗೆ 20 ವರ್ಷದ ನಮ್ಮ ಪ್ರತಿಷ್ಠಾನದ ಕೆಲಸಕ್ಕೆ ಆಗು ಹೋಗುಗಳಿಗೆ ಕರೆದು ಬೆನ್ನು ತಟ್ಟಿ ನಮಗೆ ಎಲ್ಲ ರೀತಿಯ ಸಹಕಾರ ಕೊಟ್ಟ ಪೂಜ್ಯ ಹೆಗಡೆಯವರು ನಾನು ನೆನಪಿಸಬೇಕು ಅಂತ ಜೋಶಣ್ಣ ನನಗೆ ಗೊತ್ತುಂಟು. ಅಲ್ಲದಿದ್ದರೆ ಆಳ್ವರ ಪುಸ್ತಕದಲ್ಲಿ ಹೇಳಿದ ಅಶೋಕ ಭಟ್ಟ ಶೂನ್ಯ, ಗಣಿತದ ಶೂನ್ಯ ಅಲ್ಲ, 2 ವ್ಯಕ್ತಿತ್ವ. ಆಮೇಲೆ HBL 4 ಕಾರ್ಯಕ್ರಮಕ್ಕೆ ಕರೆದ್ರು, ಮುಂಬೈಯಲ್ಲಿ ಪರಿಚಯ ಆಯಿತು, ನಮ್ಮ ನಾಲಿಗೆ ತಿರುಗಿತು. ನಾದಲೋಲರಿಗೆ ಅಭಿನಂದನಾ ಭಾಷಣಕ್ಕೆ ನನ್ನನ್ನು ಪಟ್ಟ ಸತೀಶ್ ಶೆಟ್ಟರ ಮೂಲಕ ಬಾಲಣ್ಣನಿಗೆ ಸಂಪರ್ಕ ಆಯಿತು. ತುಂಬ ಅವರಿಗೆ ತೊಂದರೆಯೂ ಮಾಡಿದ್ದೇನೆ ನಾನು, ಬಿಡಾರ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ. ಹೌದೌದು, ಇದನ್ನು ಸಹಿಸಿದರು ಅಂತ ಸಹಿಸಿ ನನ್ನನ್ನು ಬಿಡುವುದಿಲ್ಲ ಅವರು. ಇಂಗು ಬೇಕಲ್ಲ ಒಗ್ಗರಣೆಗೆ, ಹೌದೌದು. ಆದರೆ ಕಳೆದ ಒಂದು 20-25 ವರ್ಷದಿಂದ ಸಂಘಟನೆಯಲ್ಲಿ ಕೆಲಸ ಮಾಡಿದ್ದೇನೆ. 30-35 ವರ್ಷದಿಂದ ರಂಗಭೂಮಿ ನೋಡಿದ್ದೇನೆ. ಎಲ್ಲ ಸಹ ಕಲಾವಿದರು, ಹಿರಿಯ ಕಲಾವಿದರು ಕಳೆದ 30 ವರ್ಷಗಳಿಂದ ನನ್ನ ಬೆಳವಣಿಗೆಯನ್ನು, ಏಳು ಬೀಳುಗಳನ್ನು ಕಂಡ ನಮ್ಮ ಕುಟುಂಬದ ಹಿರಿಯ ಇದ್ದಾಗೆ ಜೋಶಿಯವರು ನಮ್ಮ ಮನೆಯ ಕಾರ್ಯಕ್ರಮಕ್ಕೆ ಅವರ ಉಪಸ್ಥಿತಿಯಲ್ಲಿ ಸನ್ಮಾನ ನಡೆದಿದೆ ಅಂದರೆ ಇದಕ್ಕಿಂತ ದೊಡ್ಡ ಸರ್ಟಿಫಿಕೇಟ್ ಬೇಡ. ಕಲೆಯ ತವರು ಮನೆಯಿಂದ ಬಂದಿದ್ದಾರೆ ಅಸ್ರಂಡ್ರು. ನಾನು ಹೊಸನಗರ ಮೇಳದಲ್ಲಿರುವ ಓಡಾಡುವಾಗ ನಮ್ಮ ಜೊತೆಗಿದ್ದ ರವಿಯಣ್ಣನವರಿದ್ದಾರೆ. ಅದರ ಮೇಳದ ಪ್ರಾಯೋಜನೆ ವಹಿಸಿಕೊಂಡ ದಿವಾಕರ ಶೆಟ್ಟರು, ಐಕಳದವರೆಲ್ಲ ಇದ್ದಾರೆ. ನಮಗಿದೆಲ್ಲ ನೆನಪುಂಟು ಹೊಸನಗರ ಮೇಳ ಬರುವಾಗ. ಇಷ್ಟು ಮಂದಿ ಮತ್ತು ಸಹ ಕಲಾವಿದರು, ಮುಂಬಯಿಯ ಪ್ರೇಕ್ಷಕರೆಲ್ಲ ಇದ್ದಾರೆ ಸಾಕ್ಷಿಯಾಗಿ. ಅಂದರೆ ಬಹುಶಃ ನಾನು ಆಲೋಚನೆ ಮಾಡ್ತೇವೆ, ಇನ್ನು ಸನ್ಮಾನಗಳಾದರೂ ಇದು ಬಹುಶಃ ನೆನಪಿನಲ್ಲಿ ಉಳಿಯ ಸದಾ ಸರ್ವದ ನೆನಪಿನಲ್ಲಿ ಉಳಿಯುವ ಅತ್ಯಂತ ಶ್ರೇಷ್ಠ ಮೌಲಿಕ ಸನ್ಮಾನ ಬಾಲಣ್ಣ. ಇದು ಗ್ರೇಟ್. ಈ ವರ್ಷ ನಮ್ಮ ಪ್ರತಿಷ್ಠಾನದ 20ನೇ ವರ್ಷ. ಈಗಾಗಲೇ ನಾವು ಸಪ್ತಾಹಗಳನ್ನು ಒಂದು ನಲ್ಕದಲ್ಲಿ ಆಯಿತು, ಇನ್ನೊಂದು ವಿಟ್ಲದಲ್ಲಿ ಸಂಕಲ್ಪ ಮಾಡಿದ್ದೇವೆ, ಮೂಡಬಿದ್ರೆಯಲ್ಲಿ ಆಗಲಿಕ್ಕುಂಟು. ಬಹುಶಃ ಜೋಶಿಯವರು ಹೇಳಿದಾಗೆ ಅಷ್ಟೂ ಮೊತ್ತ ನಮ್ಮ ಪ್ರತಿಷ್ಠಾನದ ಚಟುವಟಿಕೆ ನಾನು ವಿನಿಯೋಗಿಸ್ತೇನೆ ಅಂತ. ನಮಗೆ ದುಡ್ಡು ಮಾಡುವ ಹುಚ್ಚಿಲ್ಲ, ಆದರೆ ಪ್ರಾಯೋಜಕರಿದ್ದಾಗ ನಮ್ಮಲ್ಲಿ ಇದ್ದದ್ದನ್ನು ನಾವು ವಿನಿಯೋಗಿಸುವಂತಹದ್ದು ಹುಚ್ಚಿದು ನಮಗೆ ಯಕ್ಷಗಾನದಲ್ಲಿ. ಯಾಕೆಂದರೆ ಆ ಕ್ಷೇತ್ರ ನಮ್ಮನ್ನು ಬೆಳೆಸಿದೆ, ನಮ್ಮನ್ನು ಗುರುತಿಸಿದೆ. ಇವತ್ತು ಯಾವ ಬ್ಯಾಂಕ್ ಆಫೀಸರ್ ಆಗ್ತಿದ್ರು ನಾನು ಇಷ್ಟು ದೊಡ್ಡ ಜನ ಅಂತ ಸಮಾಜಕ್ಕೆ ಗೊತ್ತಿರಲಿಲ್ಲ, ಪರಿಚಯ ಇರ್ತಿಲ್ಲ. ಯಕ್ಷಗಾನದಲ್ಲಿದ್ದ ಕಾರಣ ನಾನು ಜನರಿಗೆ ಗೊತ್ತುಂಟು ನನ್ನನ್ನು. ಕೊಡಿ ಕಡೆ ಇಪ್ಪಂದಿನ ಕಡಲು ಪಣದು ಒಂಜಿ ಶಾಲೆಡ್ ಒಂಜಿ ಬಾಲೆ ಪಣೊಂದಿತ್ತುಂಡು ಅಂಚಿನ ಕವಿತೆ ದುಂಪು ಪಣವು ಕೊಡಿ ಕಡೆ ಇಪ್ಪಂದಿನ ಕಡಲು ಅತ್ತ ಭಾಸ್ಕರ ಇಕ್ಲೆ. ಈ ಬೊಂಬಾಯಿಗೆ ಬರ್ನಾಗ ಈ ರೀತಿ ವಿಶ್ಲೇಷಣೆ ಮಲ್ಪೋಲಿ ಆಪಣದು ತೋಜುಂಡು. ಕೊಡಿ ಕಡೆ ಇಪ್ಪಂದಿನ ಸಾಧಕೆರ್ನಗಲ್ಲ ಕಡಲ್ ಇತ್ತಂಡ ಅವು ನೀರದ ಕಡಲ ಅಂಡ ಸಾಧಕೆರ್ನಗಲು ಈ ಬೊಂಬಾಯಿ, ಈ ಮುಂಬೈ ಮುಲ್ತ ಜನಕ್ಲೆನ ಒಂಜಿ ಸಾಂಸ್ಕೃತಿಕ ಬೊಕ್ಕ ಸಾಹಿತ್ಯಿಕ ಬೊಕ್ಕ ಆಧ್ಯಾತ್ಮಿಕದ ಒಂಜಿ ಚಿಂತನೆದ ಒಟ್ಟುಗು ಬದುಕು ಕಟ್ಟೊಂಬಿನ ಒಂಜಿ ರೀತಿ ಅವು ನಿಜವಾದಲ ಇಡೀ ನಮ್ಮ ರಾಷ್ಟ್ರೀಯ ಮಟ್ಟದ ಪೂರ ಬಂಧುಲಿಗೂ ಒಂಜಿ ಆದರ್ಶಮಯವಾದಂಥ ಜೀವನ ಕ್ರಮ ಪಂದು ಏನು ಭಾವಿಸೊಂದುಲ್ಲೆ. ಒಲಾಯಿ ಬರ್ನಾಗನೇ ಆತ್ಮೀಯರಾದೀತಿನ ದುಂಬಲ ಇಡೆಗೆ ಬೈದ್ಯಾನು ನಮ್ಮ ಸುರೇಶ್ ಶೆಟ್ರು ಏಯಾಡಿ ಆ ನೋಟು ಉಲಾಯಿ ಬರ್ನಾಗ ಈ ಬಂಟರ ಭವನದ ಉಲಾಯಿ ಬರ್ನಾಗಲ್ಲಿ ನಿತ್ಯಾನಂದ ಸ್ವಾಮಿಲೇನ ಒಂಜಿ ಬರಿಟ ಅಂಡ ಎದುರು ಕಟೀಲ್ದ ಅಪ್ಪೆ ನಾನೊಂಜಿ ಬರಿಟ್ಟು ಗಣಪತಿ ದೇವೇರು ಆರು ಬೊಕ್ಕಲಕ್ಕೆ ಎಂಡಾಗ ಬಂಡೇರ ಮೂಲ ಗಣಪತಿ ದೇವಸ್ಥಾನ ಎಲ್ಲ ಉಂಡು ಪಣದು ಒಂಜಿ ಜಾತಿಸದ ಪುದಾರಡು ಒಂಜಿ ಸಂಘಟನೆದ ಒಂಜಿ ವ್ಯವಸ್ಥೆ ನಮ್ಮ ಕಟ್ಟನಾಗ ಅತ್ಯಾಧುನಿಕ ಉಪಯೋಗದ ಒಟ್ಟಿಗೆ ನಮ್ಮ ಜೋಕ್ಲು ಉಂದೆ ಉಲಾಯಿ ಬರ್ನಾಗ ನಮ್ಮ ಧಾರ್ಮಿಕದ ಕಟ್ಟುಲ ಇಪ್ಪೂಡ ಪಣಪನ ಒಂಜಿ ಆ ಒಂಜಿ ಮನೋಭೂಮಿಕೆ ಉಂಡು ತೂಲೆ ಒಂದು ನಮ್ಮನ್ನು ರಕ್ಷಣೆ ಮಲ್ಪುಂಡು ದುಂಬುದ ಜನಾಂಗಾಗ. ನಮ್ಮ ಹಿರಿಯರ್ನಕ್ಲು ದಾದ ಕೊರತೆ ನಮ್ಗೆ ಅವೇನು ದುಂಬುದ ಜನಾಂಗಾಗ ಎಂಚಿನ ಎತ್ತೋಡ ಅಂಡ ಖಾಲಿ ಕಾಸು ಅವು ದುಂಬುದ ಜನಾಂಗಾಗ ದಾಲ ಪ್ರಯೋಜನ ಆಪುಜ್ಜಿ ಅದಾಂಡ ಪ್ರಯೋಜನ ಆಪುನಿತ್ತಂಡ ದುಂಬುದ ಜನಕ್ಕೆ ನಂಗೆ ಕೊರ್ತಿನ ಬದುಕದ ಒಂಜಿ ಸಾಂಸ್ಕೃತಿಕದ ಒಂಜಿ ಚೌಕಟ್ಟು ಉಂಡತ್ತ ಇತ್ತಿ ಇನ್ನು ಯಕ್ಷಗಾನ ಅವು ಪರಂಪರೆ ಅಥವಾ ಸಂಸ್ಕೃತಿ ಅಥವಾ ಐತ ಒಂಜಿ ಆ ವ್ಯವಸ್ಥೆ ಬುಡ್ದು ಪೋರೆ ಬಲ್ಲಿ ಪಣಪ ಇರತ್ತ ಅಂಚನೆ ನಮ್ಮ ಜೀವನ ಬುಡಂದೆ ಇತ್ತಂಡ ಮಾತ್ರ
ದುಂಬು 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 ಪೋಪುಡಿಗೆ. ನಮ್ಮ ಈ ಕಲೆ ಯಕ್ಷಗಾನ ಕಲೆ ಒಂದು ನೆಕ್ಕ ಆ ಒಂತೆ ಸೆಟ್ ಬ್ಯಾಕ್ ಬರೋದುಂಡು ಒಂದು ಕಲೆಯಿಂದತ್ತು ನಮ್ಮ ಸಂಸ್ಕಾರ ಉಂದೆತ ಮಾತ ಒಂದು ಮೇ ಬಿ ಪಾಶ್ಚಾತ್ಯ ದೇಶದ ಗ್ಲೋಬಲೈಸೇಷನ್ದ ಇಫೆಕ್ಟ್ ಅದ ಅನ್ನ ನಮ್ಮ ಗ್ಲೋಬಲ್ ವಿಲೇಜ್ ಆತಂಡು ಗ್ಲೋಬಲೈಸೇಷನ್ದ ಇಫೆಕ್ಟ್ ಆತಂಡು ಅಂಚಾದ ನಮ್ಮ ಜನಕ್ಕಳು ಐತೆ ಯಂಗ್ಸ್ಟರ್ಸ್ ಮಾತ ಉಳ್ಳಿರ್ತೇವೆ ಮೂಲ ತುಂಡ 35 ವರ್ಷ ತಿರ್ದಾಗಲೂ ಏರ್ಲೈಜೇರು ಈ ಕಲೆ ನನ್ನ ಒಂಜಿ ಜನರೇಷನ್ ಎರಡು ಜನರೇಷನ್ ಮಾತ್ರ ಅವು ನಂಗೆ ತೂಲಿ ಅದನ್ನ ಐಕ್ ನಮ್ಮ ಒಂದು ನನ್ನಲ್ಲ ದುಮ್ಮು ಪೋಡುಂದಾಂಡ ಐಕ್ ಮಸ್ತ್ ಮಾತೆಲ್ಲ ಪ್ರೋತ್ಸಾಹ ಕೊರೋಡು ಕಲಾಭಿಮಾನಿಗಳಿಗೆ ಪ್ರೋತ್ಸಾಹ ಕೊರೋಡು ಮುಂದೆ ತಂದೆ ನಮ್ಮ ದೇಶದ್ದು ನಮ್ಮ ಮಸ್ತ್ ಬೇತೆ ದೇಶಗಳಿಗೆ ಕಾಂಟ್ರಿಬ್ಯೂಷನ್ ಕೊಡ್ತಾ ನಮ್ಮ ಐಟ್ ಭಗವದ್ಗೀತಾ ಆಲ್ ಓವರ್ ದ ವರ್ಲ್ಡ್ ಅವೇನು ಎಕ್ಸೆಪ್ಟ್ ಮಾಡ್ದೇರಿ ಅಂಚನೆ ಯೋಗಡ್ಲ ನಮ್ಮ ಯೋಗಾಸನ ಐಟ್ಲ ಮಾತ ಪೂರಾ ದೇಶಗಳ ನಮ್ಮ ಕಾಂಟ್ರಿಬ್ಯೂಷನ್ ಉಂಟು ಅಂಚನೆ ಆಯುರ್ವೇದ ಸಂಸ್ಕೃತ ಲ್ಯಾಂಗ್ವೇಜ್ ಕಂಪ್ಯೂಟರ್ಗೆ ಒಂಜಿ ಪ್ರಾಪರ್ ಲ್ಯಾಂಗ್ವೇಜ್ ಬನ್ನ ಸಂಸ್ಕೃತ ಲ್ಯಾಂಗ್ವೇಜ್ ಇಂದ ವರ್ಲ್ಡ್ದಾಗಲೂ ನೋಟಿಸ್ ಮಾಡ್ತೊಂದಿಲ್ಲೇರಿ ಒಂಜಿ ಟೈಮ್ ನಂಗೆ ಬೊಂಬೈಡ್ ಯಕ್ಷಗಾನನೇದಾದಂದು ಗೊತ್ತುಜ್ಜಿ ಅಂಚಿನ ಸಂದರ್ಭಡು ನಮ್ಮ ಅಜಕಾರ ಬಾಲಕೃಷ್ಣನ್ನೇ ಊರದ ಮತ ಮಲಮಲ್ಲ ಕಲಾವಿದರ ಮೂಲಕ ಅಂತಿದ್ದು ಅಲ್ಪ ಯಕ್ಷಗಾನ ತಾಲೆ ಮದ್ದೆಲ್ಲ ಮಲ್ತದ್ದು ನಮ್ಮನ್ನು ಪೂರ ಪ್ರೇಮಿ ಮಲ್ತಿರು ಅವೇ ತಂದೆ ನಾ ಇನ್ನಿ ಕೋಡಿಡು ಒಲ್ಪಲ ಯಕ್ಷಗಾನ ಹಾಪುಂಡು ಅಲ್ಪ 304 ಜನ ಸೇರೊಂದಿಲ್ಲರು ಆತು ಮತ ಪ್ರೀತಿ ಯಕ್ಷಗಾನದ ಮುಟ್ಟು ಅಕಲೆ ಪುಟ್ಟುದುಂಡು ಅವೇ ತಂದೆ 6 ಅಜಕಾರ ಬಾಲಕೃಷ್ಣನ್ನೇ ಅಲ್ಪ ಒಂದು ಶಿಬಿರ ಮಲ್ತದ್ದು ಜೋಕುಲೆಗೆ ಮಲ್ಲಕಲೆಗೆ ಯಕ್ಷಗಾನದ ತರಬೇತಿ ಕೊರೊಂದು ಮಾತೆರೆಗಳ ಪ್ರೀತಿ ಪುಟ್ಟು ಲೆಕ್ಕ 6 ಮಲ್ತೊಂದು ಬರೋಂದಿಲ್ಲರು ಅವತ್ತಂದೆ ಅರೆಗೆ ಯಕ್ಷಗುರು ಪಂಪಿನ ಒಂದು ಪ್ರಶಸ್ತಿಲ ತೆಗೆದುಂಡು ಆ ಪ್ರಶಸ್ತಿ ಅರೆಗೆ ಏನು ಪಂಪಿನ ಇಟ್ ಈಸ್ ಎ ಬಿಫಿಟ್ಟಿಂಗ್ ಎ ಹಾನರ್ ಗಿವನ್ ಟು ಹಿಮ್ ಬಕ್ಕ ಇನಿ ನಂಗೆ ಯಕ್ಷಗಾನ ನಮ್ಮ ಕಲಾ ಮಾತೆ ಈ ಮಾತಿನ ನಮ್ಮ ಸದೈವ ಪೂಜಿಸಿಗ ಅಂತ ಬಂದು ಐಕ್ ಬೋಡ್ತಿನ ಅನುಗ್ರಹ ನಾವು ಮಲ್ತು ಕೊರ್ಕ ಅಂತ ಬಂದು ಎನ್ನ ರೆಡ್ ಪಾತ್ರೆಯನ್ನು ಮುಗಿಪ ಥ್ಯಾಂಕ್ ಯು ವೆರಿ ಮಚ್. ಆದರೆ ಆಗ ತುಂಬಿ ತುಳುಕುತ್ತಿದ್ದಂತಹ ಈ ಬಂಟರ ಸಂಘದ ಸಭಾಭವನದಲ್ಲಿ ಇದರಲ್ಲಿ ಅಶೋಕ ಭಟ್ರು ವಾಲ್ಮೀಕಿಯಾಗಿ ಮಾತಾಡಿದರು. ಪಿನ್ ಡ್ರಾಪ್ ಸೈಲೆಂಟ್ ಅಂತ ಏನು ಹೇಳ್ತದೆ ಆ ರೀತಿಯಲ್ಲಿ ಎಲ್ಲರೂ ಕೇಳಿದರು. ನಾಟಕೀಯದಾಗ ಎಲ್ಲ ವಿಚಾರವನ್ನು ಅವರು ಅತ್ಯಂತ ಸುಲಲಿತವಾಗಿ ನಿಧಾನವಾಗಿ ಬಾಯ್ಪಾಠ ಹೇಳಿದಾಗ ಎಲ್ಲರೂ ಕಾಣುವ ಹಾಗೆ ಮಾತಾಡಿದ್ದಾರೆ. ನೋಡ ಇನ್ನೊಮ್ಮೆ ಅವರು ಮಾತಾಡಲಿಕ್ಕೆ ಆಗುವುದೇ ಇಲ್ಲ. ಯಾಕೆಂದರೆ ಅಲ್ಲಿ ಸ್ಫುರಣೆಯಾದದ್ದನ್ನು ಏನು ಹೇಳಿದ್ದಾರೆ ಇನ್ನೊಮ್ಮೆ ಏನು ಹೇಳಿದ್ದಾರೆ ಅಂತ ಅವರಿಗೆ ನೆನಪಿರುವುದಿಲ್ಲ, ಅವರು ಬೇರೆಯೇ ಮಾತಾಡೋದು ಇನ್ನೊಮ್ಮೆ. ಅದು ಯಕ್ಷಗಾನದ ವೈಶಿಷ್ಟ್ಯವಾಗಿ ಪ್ರತಿದಿನವೂ ಪ್ರತಿ ಹೊತ್ತು ಪ್ರತಿ ಕ್ಷಣವೂ ಪ್ರತ್ಯೇಕವಾಗಿ ಕಾಣುವುದೇ ಯಕ್ಷಗಾನದ ವೈಶಿಷ್ಟ್ಯ. ಆದ್ದರಿಂದ ಎಲ್ಲರೂ ಒಪ್ಪುವಂಥದ್ದು. ನಮ್ಮ ವೇದದಲ್ಲಿ ಮಾತುಂಟು ಪುನರ್ಭವತಿ ಜಾಯಮಾನ ಪುರಾಣಿ ಅಂತ. ಪುರಾಣಿ ಹೇಳಿದರೆ ಅತ್ಯಂತ ಹಳತ್ತು ಅಂತ, ಮುದುಕಿ ಅಂತ ಅರ್ಥ. ಪುನರ್ಭವತಿ ಜಾಯಮಾನ, ಪ್ರತಿ ಸಲ ಹುಟ್ಟುವಂಥದ್ದು ಮುದುಕಿಯಾದವಳು. ಅಂತಹ ಒಂದು ಕಲೆ ಇದ್ದರೆ ಅದು ಕಲೆಗೆ ಹೋಲಿಸಿದರೆ ಅದು ಯಕ್ಷಗಾನ ಮಾತ್ರ ಜಗತ್ತಲ್ಲಿ ಅದೊಂದು ಮಾತ್ರ ಇರೋದು. ಆದ್ದರಿಂದ ಆ ಯಕ್ಷಗಾನದ ಕುರಿತಾಗಿ ಅಜ್ಜಕಾರು ಬಾಲಕೃಷ್ಣ ಶೆಟ್ಟರ ಆ ಉತ್ಸುಕತೆ, ಅದಕ್ಕೆ ಇಡೀ ಮುಂಬಯಿಯ ಮಹಾಜನತೆ ಇವರೆಲ್ಲರಿಗೂ ಸಹ ನಾನು ಪ್ರತ್ಯೇಕವಾಗಿ ಎಲ್ಲದರ ಒಟ್ಟಾಗಿ ನಮಿಸ್ತೇನೆ. ಯಾಕೆಳಿದರೆ ಒಂದು ಅಂತಹ ಒಳ್ಳೆಯ ಕೆಲಸ ಮುಂಬೈಯಲ್ಲಿ ಬಂಟರ ಸಂಘದಲ್ಲಿ ಈ ಕಾರ್ಯಕ್ರಮ ಆಗ್ತಾ ಉಂಟು. ಬಂಟರು ಹೇಳಿದರೆ ಸಾಮಾನ್ಯವಾಗಿ ಅರ್ಥ ಕೆಲಸಗಾರ ಅಂತ. ಯಾವುದರ ಕೆಲಸಗಾರ ಹೇಳಿದರೆ ದೇವರ ಕೆಲಸಗಾರ, ದೈವಗಳ ಕೆಲಸಗಾರ, ಇಂತಹ ಕಲೆಗಳ ಕೆಲಸಗಾರ. ಅಂತಹ ಈ ಮುಂಬಯಿಯ ಎಲ್ಲ ಬಂಟರನ್ನು ಮತ್ತು ಎಲ್ಲ ಮಹಾಜನತೆಯನ್ನು ನಾನು ವಿಶೇಷವಾಗಿ ಅಭಿನಂದಿಸ್ತೇನೆ. ಪುಂಜರವರ ಮಾನಿಷಾದ ಮತ್ತು ಪಾಂಚಜನ್ಯ ಮತ್ತು ಆಳ್ವರ ಕೃತಿ ಬಿಡುಗಡೆಯಾಗಿದೆ. ಯಕ್ಷಗಾನದಲ್ಲಿ ಅಭಿನವ ವಾಲ್ಮೀಕಿ ಅಂತ ಅವರನ್ನು ಕೆಲವರು ಹೇಳ್ತಾರೆ, ಅದು ಒಳ್ಳೆಯ ಮಾತು ಸಹ. ಯಕ್ಷಗಾನವೇ ಒಂದು ಅಭಿನವ ವಾಲ್ಮೀಕಿಯರ ಒಂದು ಕೂಟ. ಯಾಕೆಳಿದರೆ ನಾವು ಸಂಸ್ಕೃತದಲ್ಲಿ ಯಕ್ಷಗಾನವನ್ನು ವಾಲ್ಮೀಕಿ ಬರೆದ ಒಂದು ಯಕ್ಷಗಾನ ಅಲ್ಲ, ರಾಮಾಯಣವನ್ನು. ಆಮೇಲೆ ಒಂದೆಷ್ಟೋ ಜನ ಸಂಸ್ಕೃತದಲ್ಲಿ, ಕನ್ನಡದಲ್ಲಿ, ಇತರ ಭಾಷೆಗಳಲ್ಲಿ ರಾಮಾಯಣವನ್ನು ಬರೆದರು. ಹಾಗೆಯೇ ಮಾನಿಷಾದ ಎನ್ನುವ ಪ್ರಸಂಗದ ಮೂಲಕವಾಗಿ ರಾಮಾಯಣದ ಒಂದು ಭಾಗವನ್ನು ಪೂಂಜರು ಬರೆದರು. ಅದಲ್ಲ,
ರಂಗಸ್ಥಳದಲ್ಲಿರತಕ್ಕಂತಹ ಪ್ರತಿಯೊಬ್ಬನೂ ಪ್ರತಿ ಹೊತ್ತಿನಲ್ಲೂ ಮಾತನಾಡತಕ್ಕಂತಹ ಗದ್ಯದಲ್ಲಿ ಮಾತನಾಡತಕ್ಕಂತಹ ವಾಲ್ಮೀಕಿಗಳಾಗಿದ್ದಾರೆ. ಅದು ಯಕ್ಷಗಾನದ ವೈಶಿಷ್ಟ್ಯ. ಸುಖದಲ್ಲಿ ಕಳೆಯ ಕಾಲವ ಕಲಗ ಅಂಕುರಿಸಿದುದು ಅಡಿಗಡಿಗೆ ಕ್ರೋಧನ ಇಲ್ಲದ ಬಾತು ಉಲಾಯ್ದು ಚಿಂತ ಮಾಡ್ತೀನಿ ಅಪಗಂಬಲ ಏನಾರ್ದು ಬತ್ತದು ಏನಡಕ್ಕೆ ಏನಂದೆ ಉಲಾಯ್ ಪೊಗ್ಗುದ ಅರ್ಥ ಎನ್ನ ಬುಡದ್ದಿ ಯಾನ್ ಏರ್ನ ಮಾಡ್ತೀಯಲ್ಲ ಎಂಕ್ಲ ಈ ಗಡ್ಡಿ ಬಿಡಿ ಆಯ್ತು ಈ ಹೊರ ಕಾತು ಕಾತು ಸೋತು ಸುಣ್ಣ ತನ್ನದ ಬುಕ್ ಹೆಂಚಿನ ಪಾತ್ರ ಕಣ್ಣು ಅಂದಾಗ ಕೆಲವು ಹೆಚ್ಚು ಜನ ಅಂಡ ಏನ್ ಕಂಚನೆ ಅಪ್ಪ ಅಂಡೆ ಮಂಡೆ ಮಂಡೆ ಅಲ್ಲ ನಂಗೆ ಬಿಡೇದಿ ಇರ್ತಿ ಇರು ಪಕ್ಕಡಿ ಏನನ್ನ ಅಡಿತಪ್ಪ ಅವಳು ಇರ್ಲ ಕಾತಿರು ನಾನು ದುಂಬೆ ಪಂಚಾಂಗದ ಕಲ್ಲು ತತ್ತಲೆ ಕಾತಲೆ ಇರು ಕೂಡ ಅಡಿಗೆ ಸುತ್ತಿಡ ಹಾಕುವರು ಯಾರು ಇಲ್ಲ ಏರಿಯಾ ಇಲ್ಲ ಅವಿ ಪೆದಂಬು ತುಳಿ ಬಿಡೇದಿ ಏನೋ ಪೆದಂಬು ಇಲ್ಲ ಇಲ್ಲ ತಗಲೆ ಏರಿಯಾ ಏನನ್ನು ಗುಡ್ಡ ಏರ್ಸ ಅವ್ರ ಜನ ದುಂಬೆ ಸುತ್ತಿತ್ತೆ ಎಂಕ ಆಪುಜಿ ಬರ್ಪನ ಮರ್ಯಾದೆ ಬಿದ್ದಾರೋಳು ಬುಡೇದಿ ಬರ್ಪನ ತುಳ್ಳಿ ಸಿರ್ಸಿದ್ದೆ ಮಾರಿಯಮ್ಮ ಮತ್ತಲೆಗ ಏರಿಯಾ ಮೂಲಕ್ಕೆ ಹೆಣ್ಣಾಗಲಿ ಏರಿಯಾ ಯಜಮಾನಿ ಅಜಕ್ಕಾರು ಕಲಾಭಿಮಾನಿ ಬಳಗ ಕಳೆದ 16 ವರ್ಷಗಳಿಂದ ಕಲಾ ಸೇವೆಯನ್ನು ಮಾಡುತ್ತಾ ಬಂದಿದ್ದೇವೆ. ಪ್ರತಿ ವರ್ಷ ಅಥವಾ ಇಬ್ಬರಿಗೆ 50,000 ನಗದನ್ನು ಕೊಟ್ಟು ಯಕ್ಷರಕ್ಷಾ ಪ್ರಶಸ್ತಿ ಎಂಬ ಪ್ರಶಸ್ತಿಯನ್ನು ಕೊಡುತ್ತಾ ಬಂದಿದ್ದೇವೆ. ಮೊದಲಿಗೆ ಮುಂಬಯಿಯಲ್ಲಿ ಇಷ್ಟರ ತನಕ ಸನ್ಮಾನ ಮಾಡುತ್ತಿರುವಂಥ ಸಂದರ್ಭದಲ್ಲಿ ಇಷ್ಟು ಮೊತ್ತದ ಹಣವನ್ನು ಕೊಟ್ಟು ಸನ್ಮಾನವನ್ನು ಯಾರು ಮಾಡ್ತಿರಲಿಲ್ಲ. ಅಜಕ್ಕಾರು ಕಲಾಭಿಮಾನಿ ಬಳಗದ ಹೊಸ ಸಾಧನೆ ಇದು. ಆದ್ದರಿಂದ ಈಗ ಎಲ್ಲ ಕಡೆಯಲ್ಲಿಯೂ ಸನ್ಮಾನ ಆಗುವಾಗ ಕಲಾವಿದರನ್ನು ಪ್ರೋತ್ಸಾಹಿಸ್ತಾ ಬಂದಿದ್ದಾರೆ. ಇದು ನಮಗೆ ಸಂತೋಷದ ವಿಷಯ. ನಮ್ಮ ಬಳಗದಿಂದ ಅನೇಕ ಪುಸ್ತಕಗಳನ್ನು ನಾವು ಬಿಡುಗಡೆ ಮಾಡಿದ್ದೇವೆ. ಇಂದು ಸಹ 2 ಪುಸ್ತಕಗಳನ್ನು ಬೊಟ್ಟಿಕೆರೆ ಪುರುಷೋತ್ತಮ ಪೂಂಜರು ಮತ್ತು ಆಳ್ವರ 2 ಪುಸ್ತಕಗಳನ್ನು ಪ್ರಕಟಣಿಸಿದ್ದೇವೆ. ನಾವು ಮಾತ್ರವಲ್ಲದೆ ಇಷ್ಟರ ತನಕ ನಾವು ಕಲಾವಿದರಿಗೆ 12 ಲಕ್ಷಕ್ಕಿಂತಲೂ ಹೆಚ್ಚಿನ ಮೊತ್ತವನ್ನು ನಾವು ಕೊಟ್ಟಿದ್ದೇವೆ. ಇದು ನಮಗೆ ಸಂತೋಷದ ವಿಷಯ. ಮಾತ್ರವಲ್ಲದೆ ನಮ್ಮ ಅಜಕ್ಕಾರು ಬಳಗ ಅದೆಷ್ಟೋ ಕಲಾವಿದರನ್ನು ಇಲ್ಲಿಗೆ ತಂದು ಇಲ್ಲಿ ಹೊಸ ಹೊಸ ವೇದಿಕೆಯನ್ನು ಕಲ್ಪಿಸಿದ್ದೇವೆ. ತಾಳಮದ್ದಲೆಯಲ್ಲಿಯೂ ಕಲಾವಿದರನ್ನು ಇಲ್ಲಿ ತಂದು ಅವರನ್ನು ಈ ಮುಂಬೈ ನಗರಕ್ಕೆ ಪರಿಚಯಿಸಿದಂಥ ಆ ಒಂದು ಒಳ್ಳೆಯ ಕೆಲಸ ನಮ್ಮ ಅಜಕ್ಕಾರು ಕಲಾಭಿಮಾನಿ ಬಳಗ ಮಾಡಿದೆ. ಮಾತ್ರವಲ್ಲದೆ ಈ ಅನೇಕ ಯಕ್ಷಗಾನಗಳನ್ನು ಇಲ್ಲಿ ಮಾಡುತ್ತಾ ಇದ್ದೇವೆ. ನಮ್ಮ ಉದ್ದೇಶ ಏನಂತ ಹೇಳಿದರೆ ಯಕ್ಷಗಾನ ಉಳಿಯಬೇಕು, ನಮ್ಮ ಊರಿನ ಸಂಸ್ಕೃತಿ ಉಳಿಯಬೇಕು ಎಂಬ ಉದ್ದೇಶದಿಂದ ಮುಂಬೈಯಲ್ಲಿ ಇಂಥ ಕಾರ್ಯಕ್ರಮವನ್ನು ನಮ್ಮ ಇಲ್ಲಿಯ ಸಂಘ ಸಂಸ್ಥೆ ಹಾಗೂ ದಾನಿಗಳ ಸಹಾಯದಿಂದ ಮಾಡುತ್ತಾ ಬಂದಿದ್ದೇವೆ. ಹೊನ್ನಾಳಿಕೆದ ಪೊರ್ಲುದ ಮಣ್ಣು ಪುಣ್ಯದ ಪರಿಪೂ ಐಸುರ ಕಣ್ಣು. ಹೊನ್ನಾಳಿಕೆದ ಪೊರ್ಲುದ ಮಣ್ಣು ಪುಣ್ಯದ ಪರಿಪೂ ಐಸುರ ಕಣ್ಣು. ರುಚಿ ರುಚಿ ತೊಣಸು ಬಗೆ ಬಗೆ ತಿನಸು ಎಟ್ಟೆಪ್ಪು ಬೋಗೆ ಮಲ್ಲಿಗೆ ಮನಸ್ಸು. ರುಚಿ ರುಚಿ ತೊಣಸು ಬಗೆ ಬಗೆ ತಿನಸು ಎಟ್ಟೆಪ್ಪು ಮೋಕೆ ಮಲ್ಲಿಗೆ ಮನಸ್ಸು. ಈ ನಮ್ಮ ತುಳುನಾಡು ಹೆಮ್ಮೆಯ ಕರೆನಾಡು.